ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇಫ್ತಾರ್ ಕೂಟದ ಸೌಹಾರ್ದ ಕೂಟವನ್ನು ಈಗಾಗಲೇ ಬಹಳಷ್ಟು ಕಡೆಯಲ್ಲೂ ಕೂಡ ಏರ್ಪಾಡು ಮಾಡಿರುವಂತದ್ದು ಮತ್ತೆ ಆಚರಣೆಯನ್ನು ಕೂಡ ಮಾಡ್ತಾರೆ. ಒಂದಷ್ಟು ಜಾತಿ ಧರ್ಮಗಳನ್ನು ಮೀರಿದಂತ ಒಂದು ಸೌಹಾರ್ದತೆಯುತವಾದಂತ ಒಂದು ವೇದಿಕೆಯನ್ನು ಕಲ್ಪಿಸುವಂತ ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಅಪಸ್ವರ ಕೂಡ ಕೇಳ್ಬರ್ತಾ ಇದೆ. ಹಿಂದೂ ಮಹಾಸಭಾ ಇದನ್ನು ವಿರೋಧವನ್ನು ಕೂಡ ಮಾಡ್ತಾರೆ. ಆದ್ರೆ ಯಾವ ಅಂಶವನ್ನು ವಿರೋಧವನ್ನು ಮಾಡ್ತಾ ಇರುವಂತದ್ದು, ಯಾಕೋಸ್ಕರ ವಿರೋಧ ಮಾಡ್ತಾ ಇರುವಂತದ್ದನ್ನು ಕೂಡ ಸ್ಪಷ್ಟವಾಗಿ ನಮಗೆ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಎಸ್, ಈ ವಿಚಾರಗಳ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಹಂಚ್ಕೊಳ್ತೀನಿ. ಎಸ್ ರಾಜೇಶ್ ಅವರೇ, ಈಗಾಗಲೇ ಹೇಳಿದ್ರಿ ಹಿಂದೂ ಮಹಾಸಭಾ ಉಡುಪಿಯ ಕ್ಷೇತ್ರದಲ್ಲಿ, ಆ ಧಾರ್ಮಿಕ ಕ್ಷೇತ್ರದಲ್ಲಿ ಆ ಇಫ್ತಾರ್ ಕೂಟವನ್ನು ಆಚರಣೆ ಮಾಡಬಾರ್ದು ಅಥವಾ ಆ ವಿಚಾರದಲ್ಲಿ ಮಾತ್ರ ಧ್ವನಿ ಎತ್ತಾ ಇದೆಯಾ? ಎಲ್ಲೂ ಕೂಡ ಧಾರ್ಮಿಕ ಆಚರಣೆಗಳ ಮಧ್ಯದಲ್ಲಿ ಇದನ್ನು ತರಬಾರ್ದು ಅನ್ನುವ. ನೀವು ಪೇಜಾವರ ಶ್ರೀಗಳಲ್ಲಿ ನಾವು ಒಂದು ಇದನ್ನ ನೋಡಿ, ನಾನು ಅವರಿಗೆ ಇವರು ಹೇಳಿದಾಗೆ ಅವರು ಆ ಮಟ್ಟಕ್ಕೆ ನಿಂತು ಮಾತಾಡ್ಲಿಕ್ಕೆ ನಮಗೆ ಆ ಇದು ಇಲ್ಲದಿದ್ರು ಕೂಡ ಪ್ರಶ್ನೆ ಮಾಡುವಂತ ಹಕ್ಕು ನಮ್ಮಲ್ಲಿದೆ. ದೊಡ್ಡವರು ಎಷ್ಟು ದೊಡ್ಡದಾದ್ರೂ ಏನು ಮಾಡಿದ್ರು ಸರಿ ಅನ್ನೋದು ಅದು ತಪ್ಪಾಗತ್ತೆ. ಆದ್ರಿಂದ ಶ್ರೀಗಳು ಏನು ಇಫ್ತಾರ್ ಬಗ್ಗೆ ಏನು ಅವರು ಈಗ ಒಂದು ಆ ಸ್ಟೆಪ್ ತಗೊಂಡಿದ್ದಾರೆ, ಅದೇ ರೀತಿ ಅವರ ಸ್ವಂತದಿಗೆ ನಿನ್ನೆ ಶ್ರೀರಾಮ ಸೇನೆ ಅವರು ಒಂದು ಹೇಳಿಕೆ ಕೊಟ್ಟರು. ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಯಾಕಂತೇಳಿದ್ರೆ ಅವರ ಸ್ವಂತದಾದ ಗೋಶಾಲೆ ಇದೆ. ಅಷ್ಟು ದೊಡ್ಡ ಗೋಶಾಲೆಯಲ್ಲಿ ಒಂದು 100 ಮುಸಲ್ಮಾನರನ್ನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವರಿಗೆ ಹಸುವಿನ ಬಗ್ಗೆ ಇಂಪಾರ್ಟೆನ್ಸ್ ಏನಿದೆ, ಇದು ನಮ್ಮ ತಾಯಿ, ಇದನ್ನು ವಧೆ ಮಾಡಿದ್ರೆ ಏನೆಲ್ಲ ಆಗ್ತದೆ, ಇದು ಮಾಡಿದ್ರೆ ಈ ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದ್ರೆ ಅಂತ ಕಾರ್ಯಕ್ರಮಗಳು ಮಾಡಲಿ, ಅದು ಒಳ್ಳೆ ಕಾರ್ಯಕ್ರಮ. ಅದು ಬಿಟ್ಟು ನೀವು ಅವ್ರಿಗೆ ಇಫ್ತಾರ್ ಕೊಡ್ತೀರಿ, ಕೊಡಿ, ಎಲ್ಲಾದ್ರೂ ಕೊಡಿ. ದೇವಸ್ಥಾನ ಅದು ನಿಮ್ಮ ಒಬ್ಬರ ಸುತ್ತಲ್ಲ. ಅದು ಯಾಕಂತ ಹೇಳಿದ್ರೆ ಇವತ್ತು ಅಲ್ಲಿ ಅಸಂಖ್ಯಾತ ಭಕ್ತರು ಬರ್ತಾ ಇದಾರೆ, ದೇಶ ವಿದೇಶದಿಂದ, ಕೇವಲ ನಮ್ಮ ದೇಶದಿಂದಲ್ಲ, ಅಲ್ಲಿ ಭಗವಂತನ ಸಾನ್ನಿಧ್ಯ ಇದೆ ಅಂತ ಹೇಳಿ. ಅಂತ ಸಾನ್ನಿಧ್ಯದಲ್ಲಿ ಆ ಹಸುವಿನ ಮಾಂಸ ಸೇವನೆ ಮಾಡದಂತ ಆಗ ಹೇಳ್ತಾರೆ ಶ್ರೀಗಳ ಹಿಂದೂಗಳಲ್ಲೂ ಸೇವನೆ ಮಾಡ್ತಾರೆ. ಅಂದ್ರೆ ನಮಗೆ ಈಗಾಗಲೇ ನಮ್ಮ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ. ನಮ್ಮವರು ಹೇಳ್ತಾ ಇದ್ದಾರೆ ನೀವುಗಳು ತಪ್ಪು ಮಾಡ್ತಾ ಇದ್ದೀರಿ. ನೀವುಗಳು ತಪ್ಪಿದ್ರೆ ಅದಕ್ಕೆ ಏನಾದ್ರು ಒಂದು ಮಿಷನರಿ ಹುಡುಕಿ ಯಾರು ಬೀಫ್ ತಿಂದು ಬರ್ತಾರೆ ಅವರನ್ನು ನಿಲ್ಲಿಸುವಂಥದ್ದು. ನೀವಾಗಿ ಹಿಂದೂಗಳು ತಪ್ಪು ಮಾಡಿದ್ರು ತಪ್ಪೇ. ಅದು ಶ್ರದ್ಧಾ ಕೇಂದ್ರಕ್ಕೆ ಈ ಹಸುವಿನ ಮಾಂಸ ಭಕ್ಷಣೆ ಮಾಡ್ಕೊಂಡು ಬರುವಂತದ್ದನ್ನ ನಾವು ಯಾರು ಒಪ್ಕೊಳ್ಳೋದಲ್ಲ. ಆದ್ರಿಂದ ಅದನ್ನು ನೀವು ಅದು ಬೇರೆ, ಇಟ್ಸ್ ಅ ಡಿಫ್ರೆಂಟ್ ಕ್ಯಾಟಗರಿ. ನೀವು ಅದಕ್ಕೇನು ಬೇರೆ ಕ್ರಮ ತಗೋಬೇಕಾಗತ್ತೆ. ನೀವು ಸ್ಪಷ್ಟವಾಗಿ ಆ ಒಂದು ಮತದಲ್ಲಿ ಗೋವಿನ ಮಾಂಸ ಭಕ್ಷಣೆ ಸರಿ ಎನ್ನುವ ಮತದವರಂತಂದು ನೀವು ಕ್ಷೇತ್ರದಲ್ಲಿ ಅವ್ರಿಗೆ ಇಫ್ತಾರ್ ಕೊಡ್ತೀರಾ, ಎಷ್ಟು ಸರಿ? ಆಗ ಅಲ್ಲಿ ಆ ಕ್ಷೇತ್ರಕ್ಕೆ ಬ್ರಹ್ಮಕಲಶ ಮತ್ತೆ ಬೇಕಾಗಿಲ್ವಾ? ಆಗೋದಿಲ್ವಾ? ಖಾದರ್ ಈಗಾಗಲೇ ಎಲ್ಲಾದ್ರೂ ದೇವಸ್ಥಾನ ಹೊಕ್ಕಿದ ಕೂಡಲೇ ಬ್ರಹ್ಮಕಲಶ ಮಾಡಬೇಕು ಅಂತ ಇದೇ ಬಿಜೆಪಿ ಅವರು ಬಹಳಷ್ಟು ದೊಡ್ಡ ಧ್ವನಿ ಎತ್ತಿದವಂತವರು. ಹಾಗಾದ್ರೆ ಈ ಒಂದು ವಿಚಾರದಲ್ಲಿ ಇದೇ ದ್ವಂದ್ವ ಅಂತ ಅನಿಸ್ತಾ ಇಲ್ವಾ ರಾಜೀವ್ ಅವರೇ, ರತ್ನಾಕರ್ ಅವರೇ? ಅಲ್ಲ, ದೇವಸ್ಥಾನದಲ್ಲಿ ಮುಸಲ್ಮಾನ ಅಹಿಂದೂಗಳ ಪ್ರವೇಶ ಇಲ್ಲ ಅಂತ ಹಲವು ದೇವಸ್ಥಾನಗಳಲ್ಲಿ ಬೋರ್ಡೇ ಉಂಟು. ನಿಮ್ಮ ಕೇರಳದಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಉಂಟು, ಹೆಚ್ಚು ಕಡಿಮೆ. ಮತ್ತೆ ಈಗ ನಿಮ್ಮ ಸರ್ಕಾರ ನಿಯಂತ್ರಿತ ದೇವಸ್ಥಾನಗಳಲ್ಲಿ ಏನು ಮಾಡ್ತಾರೆ ನನಗೆ ಸರಿಯಾಗಿ ಅದ ಜ್ಞಾನ ಇಲ್ಲ. ಮತ್ತೆ ಇವರು ಇಫ್ತಾರ್ ಕೂಟದ ವಿಷಯದಲ್ಲಿ ನಾವು ಮಾತಾಡುವಾಗ ರಾಜಕೀಯವಾಗಿ ತುಂಬ ಮಾತನಾಡಿದ್ರು. ಇದು ಒಂದು ವೇದಿಕೆಯಲ್ಲಿ ಅವರಿಗೆ ಏನು ಹೇಳಲಿಕ್ಕಿತ್ತು ಅದನ್ನೆಲ್ಲ ಹೇಳಿಬಿಟ್ರು, ತೊಂದರೆ ಇಲ್ಲ, ಅವರ ಅಭಿಪ್ರಾಯ ಕೊಟ್ಟರು, ನೀವು ಅದಕ್ಕೆ ಅವಕಾಶ ಕೊಟ್ರಿ. ಅದೇ ಅಲ್ಲ, ನಾನು ಹೇಳುವುದೇನಂತ ಹೇಳಿದರೆ BJPಯವರು ಇಫ್ತಾರ್ ಕೂಟ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಾನು ಫಸ್ಟಿಗೆ ಹೇಳಿದ್ದೇನೆ, ಈ ದೇಶದ ಮುಸಲ್ಮಾನರು, ಈ ದೇಶದ ಕ್ರಿಶ್ಚಿಯನ್ರು, ಈ ದೇಶದ ಅಲ್ಪಸಂಖ್ಯಾತರು, ಈ ದೇಶದ ಹಿಂದೂಗಳು ನಾವು ಒಟ್ಟಾಗಿರ್ಬೇಕಾದ್ರೆ ಏನಾದರೂ ಒಂದು ಇದಾಗಬೇಕು. ನಾವು ಒಂದು ಹೆಜ್ಜೆ ಮುಂದೆ ಹೋಗ್ತೇವೆ, ಅದೇ ರೀತಿ ಅವರು ಕೂಡ ಮುಂದೆ ಬರಬೇಕು. ಈ ಪ್ರಯತ್ನ ರಾಜಕೀಯವಾಗಿ ನಾವು ಮಾಡೋದು ಸರಿ, ಆದರೆ ಧಾರ್ಮಿಕಕ್ಕೆ ಅದನ್ನು ನಾವು ಲಾಗು ಮಾಡ್ಲಿಕ್ಕೆ ಆಗೋದಿಲ್ಲ. ಧಾರ್ಮಿಕಕ್ಕೂ ರಾಜಕೀಯಕ್ಕೂ ಒಂದೇ ಕಾನೂನು ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಆಗ ಹೇಳಿದ್ದೆ ನಿಮಗೆ, ಧಾರ್ಮಿಕವಾಗಿ ಅವ್ರು ಏನು ಆಲೋಚನೆ ಮಾಡ್ತಾರೆ, ಜಾತ್ಯತೀತ ಅಂತ ಹೇಳಿದ್ರೆ ಅವರಿಗೆ ಕೃಷ್ಣನ ಮಂದಿರದಲ್ಲಿ ಅವರಿಗೆ ನಮಾಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಪ್ರಸಾದ ತಗೊಳ್ಳಿಕ್ಕೆ ಆಗುದಿಲ್ಲ. ಮತ್ತೆ ಇಲ್ಲಿ ನಿಮ್ಮ ಕೃಷ್ಣ ಪ್ರಸಾದ್ ಅಂತ ಹೇಳಿ ಬಿಸಿ ಊಟದ ಮಕ್ಕಳ ಕಾರ್ಯಕ್ರಮ ಅವರು ಬೇಡ ಅಂತ ಹೇಳ್ತಾರೆ. ಇಂಥದ್ದು ಹಲವಾರು ನಾವು ನೋಡಿದ್ದೇವೆ, ಅದನ್ನು ಹೇಳ್ಬೋದು. ಮತ್ತೆ ಅದಕ್ಕೆ ಅವರೆಷ್ಟು ಜಾತ್ಯತೀತವಾಗಿ ಸರಿ ಅಂತ ಅದು ಕೂಡ ನಾನು ಹೇಳಿದ್ದೇನೆ. ಇವರು ಏನು ಮತ್ತೆ ಹೇಳಿದ್ರು, ಅದಕ್ಕೆ ಸುರಿಗೆ ನಾನು ಆನ್ಸರ್ ಕೊಟ್ಟಿದ್ದೇನೆ. ಆದ ಕಾರಣ ಇಫ್ತಾರ್ ಕೂಟಕ್ಕೆ ವಿರೋಧ ಅಂತಲ್ಲ, ಅವರು ಅದನ್ನು ಭಾವಿಸಬೇಕಲ್ವಾ. ಅವರು ಅದೇ ರೀತಿ ಭಾವಿಸಿದಾಗ ಮಾತ್ರ ಹಿಂದೂಗಳ ಒಂದು ಭಾವನೆಗೆ ಬೆಲೆ ಬರ್ತದೆ. ಪೇಜಾವರ ಶ್ರೀಗಳು ಅಲ್ಲಿ ಇವರನ್ನು ಕರೆದುಕೊಂಡು ಹೋದ್ರು, ಮುಸಲ್ಮಾನರನ್ನು ಕರೆದುಕೊಂಡು ಹೋದ್ರು ಅಂತ ಹೇಳಿದ್ರೆ ಅದು ಅವರೇ ಅದರದ್ದು ಮಠದ್ದು ಇದು ಇದ್ರಾಗ ಯಾವುದು ಪರ್ಯಾಯ ಮಠಕ್ಕೆ ಪೀಠಾಧಿಪತಿ ಆಗಿದ್ರು. ನಂಗೆ ಕಾಣ್ತದೆ ಕೃಷ್ಣ ಮಂದಿರದ ಒಳಗೆ ಹೋಗ್ಲಿಲ್ಲ ಅವರು ದೇವರಿಗೆ ತಲೆ ಬಾಗಿಸುವುದಿಲ್ಲ, ಮೂರ್ತಿ ಪೂಜೆ ಮಾಡುವುದಿಲ್ಲ. ಅದನ್ನೇ ಇವತ್ತು ಹೇಳಿದ್ದಾರೆ ಮೈಸೂರಿನಲ್ಲಿ. ಮೂರ್ತಿ ಪೂಜೆ ಮಾಡದ ಕಾರಣ ಅವ್ರಿಗೆ ಬರ್ಲಿಕ್ಕೆ ಒಪ್ತಾ ಇಲ್ಲ, ಮೂರ್ತಿಗೆ ತಲೆ ಬಾಗುದಿಲ್ಲ ಅಂತ ಹೇಳಿದ್ದಾರೆ.
ಇರ್ಲಿ, ಅದು ಅವರು ಬೇರೆ ಎಲ್ಲ ಮಾತಂತ ಅಲ್ಲ, ಹೇಳಿದ್ರೆ ಹಿಂದೊಮ್ಮೆ ನಡೆದಿರುವಂತದ್ದು ಅಲ್ಲಿ ಹಿಂದೆ ಒಳಗೆ ಹೋಗ್ಲಿಲ್ಲ. Yes, ನನಗೆ ಅಲ್ಲ, ಗೊತ್ತಿದ್ದ ಪ್ರಕಾರ. ಅಲ್ಲಿ ಇದು ಸಭಾಂಗಣದಲ್ಲಿ ಆ ಅಥವಾ ಸೈಡ್ ಸಭಾಂಗಣದಲ್ಲಿ ಏನೋ ಅಲ್ಲಿ ಮಾಡಿದ್ದಾರೆ. ಅನ್ನಬ್ರಹ್ಮ ಅಂತ ಒಂದು ಇದಿದೆ, ಅಲ್ಲಿ ಮಾಡಿರುವಂತದ್ದು. ಅದ್ರ ಪಕ್ಕದಲ್ಲಿ ಊಟದ ವ್ಯವಸ್ಥೆ ಇರುವಲ್ಲಿ ನಮಾಜ್ ಮಾಡಿದ್ದಾರೆ. ಅದ್ರ ಚಿತ್ರ ಕೂಡ ನಮ್ಮಲ್ಲಿದೆ, ನಾವು ಅದನ್ನು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದೇವೆ. ಅಲ್ಲ, ಅಲ್ಲಿ ನೀವು ಕ್ರಿಸ್ತನ ಎದುರಿನಲ್ಲಿ ಅವರು ನೀವೇ ಹೇಳಿದಿರಿ. ನಮಾಜ್ ಮಾಡಿದ್ರೆ ನಾನು ಅದು ಸ್ವಾಗತಿಸ್ತೇನೆ. ಅವರೆಲ್ಲ ಹಿಂದೂಗಳಾದ್ರು. ಅಲ್ಲ, ನೀವು ಯಾಕಂತ ಸ್ವಾಗತ ಹೇಳಿದ್ರೆ, ಮಾಡಿ. ಯಾಕೆ ಈಗ ದೊಡ್ಡ ಹಿಂದೂಗಳಾದ್ರು? ಅವರು ಮೂರ್ತಿಗೆ ತಲೆಬಾಗದವರು. ಈಗ ರಾಮ ಮಂದಿರದಲ್ಲಿ ರಾಮಮೂರ್ತಿ ಇದ್ದ ಕಾರಣ ಅದು ದೇವಾಲಯ ಅಂತ ಆಯ್ತು. ನೀವು ಅವರ ಬಾಯಲ್ಲಿ ಇದನ್ನು ಹೇಳಿಸ್ಬೇಕು. ಈಗ ನೀವು ಒಂದು ಕಡೆ ನಿಂತುಕೊಂಡು ನೀವು ಹೇಳೋ ಬದಲು ನೋಡಿ, ಜನ ಕೊನೆಗೆ ಯಾರು ನಿರ್ಧಾರ ಮಾಡೋದು? ಜನ. ಸ್ವಾಮೀಜಿಗಳು ಏನ್ ಹೇಳ್ಬೇಕು ಅಂತ ಹೇಳುವಷ್ಟು ಜನರಿಗೆ ಇದಲ್ಲ. ಅವ್ರು ಹೇಳ್ತಾರೆ, ನಾವು ನಮ್ಮ ಅಭಿಪ್ರಾಯ ಕೊಡ್ಬೇಕು. ಅವ್ರಿಗೆ ಅರ್ಥ ಆಗ್ತದೆ. ಯಾಕೆ ಅರ್ಥ ಆಗುದಿಲ್ಲ? ಅವ್ರು ಅರ್ಥ ಆಗ್ತಾ ಇದ್ರೆ 2ನೇ ಬಾರಿ ಕರಿತಾ ಇದ್ರೆ ಈಗ ಅವರು ಹಾಲ್ ನಲ್ಲಿ ಮಾಡ್ತಾರೆ. ಈಗ ಕಳೆದ ಏನ್ ಪ್ರಕ್ರಿಯೆಗಳಿದೆಯಲ್ಲ, ಇದು ಅವರು ಮೊದಲೇ ಇದಕ್ಕೆ ನೋಡಿ ಪ್ರಿಪೇರ್ ಆಗಿರ್ಬೇಕಂತ. ಹೋದ ಸಲ ಇದಕ್ಕೆ ಪ್ರತಿಭಟನೆಗಳಾಗಿದೆ, ತುಂಬ ದೊಡ್ಡ ಮಟ್ಟದಲ್ಲಿ ಮಠದ ಬಗ್ಗೆ ಬೇರೆ ಎಲ್ಲ ಚರ್ಚೆಗೆ ಆಸ್ಪದ ಆಗಿದೆ. ಅಂತ ಸನ್ನಿವೇಶ ಮತ್ತೊಂದು ಸಲ ಮಾಡಬಾರ್ದು. ಯಾಕಂದ್ರೆ ಹಿರಿಯರಿದ್ದಾರೆ, ಭಗವಂತನ ತುಂಬಾ ಹತ್ತಿರದಲ್ಲಿ ನೋಡಿದವರು ಅವರು ಆಲೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಕೂತ್ಕೊಂಡು ಮಾತಾಡೋದ್ರಲ್ಲಿ ತಪ್ಪೇನಿದೆ? ಅದು ಅವರು ಸ್ವಲ್ಪ ಆಲೋಚನೆ ಮಾಡ್ತಾರೆ. ಹಿಂದೆ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ, ಈ ಸಲ ಅದಕ್ಕೆ ಆಸ್ಪದ ಕೊಡೋದು ಬೇಡ. ನೋಡಿ, ಒಂದು ಕಡೆ ನಮ್ಮ ಮೇಲೆ ಈ ರೀತಿ, ನಮ್ಮವರಿಂದಲೇ ಈ ರೀತಿ, ಮತ್ತೊಂದು ಕಡೆ ಈಗ ಇತ್ತೀಚೆಗೆ ನೋಡಿರುವಂತ ಪುಸ್ತಕದಲ್ಲಿ ಯೇಸುವನ್ನ ಇದನ್ನ ಇಸ್ಲಾಮನ್ನ ಫಾಲೋ ಮಾಡ್ಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡುವಂತದ್ದು. ಸೊ ಈಗ ನಾವು ಯಾವ್ದನ್ನು ಖಂಡಿಸೋಣ? ಇವರು ಈ ರೀತಿ ಮಾಡೋದ್ರಿಂದನೇ ಸರ್ಕಾರ ಕೂಡ ಬಹುಸಂಖ್ಯಾತರನ್ನು ಕಡೆಗಣಿಸ್ತಾ ಇದೆ. 9ನೇ ಕ್ಲಾಸ್ನ ಪಠ್ಯ ಪುಸ್ತಕದ ಫಾರ್ಮ್ಯಾಟ್ ನನ್ನಲ್ಲಿದೆ, ಅದರಲ್ಲಿ ಯೇಸುವನ್ನು ಇಸ್ಲಾಮನ್ನ ಮಾತ್ರ ಬರೆದಿದ್ದಾರೆ. ಯಾಕೆ ದೇವಸ್ಥಾನ ಕಾಣಿಸ್ತಾ ಇಲ್ವಾ? ನೀವು ನೋಡಿ, ಇವರ ಒಂದು ಕಡೆ ಇವರು ಹೇಳ್ತಾರೆ ಅದು ತಪ್ಪೇ, ಆದ್ರೂ ಪರವಾಗಿಲ್ಲ ಬನ್ನಿ ಅಂದ್ರೆ ಇದು ಮತದ ಓಲೈಕೆ ತಾನೇ ಇದು. ನೀವು ಇನ್ನೊಂದು ವಿಚಾರ ಸ್ಪಷ್ಟ. ಈಗ ಅಲ್ಲ, ಈಗ ಅವರು ಸರಿ, ನೀವು ಕೃಷ್ಣನ ಎದುರು ತಲೆಬಾಗುದಿಲ್ಲ ಅಂತ ಹೇಳಿ ಕೃಷ್ಣನ ಮುಂದೆ ತಲೆಬಾಗಿದ್ದಾರೆ ಎಂಬ ಭಾವನೆ ಬಹುಸಂಖ್ಯಾತ ಹಿಂದೂಗಳಲ್ಲಿ. ನಾವು ಒಳ್ಳೆಯವರ ಹಿಂದೂಗಳು, ನಮ್ಮಲ್ಲಿ ಕ್ಷಮೆ ಇದೆ. ಕೃಷ್ಣನ ಮುಂದೆ ತಲೆಬಾಗಿದ್ದು ಅಂತ ಸಾಹೇಬ್ರು ಹೇಳ್ತಾ ಇದ್ದಾರೆ. ಇದನ್ನ ಅದೇ ಮುಸಲ್ಮಾನ ಹೇಳ್ಬೇಕಲ್ಲ? ಯಾಕೆ ನೀವು ಹೇಳಿದಿರಲ್ಲ ಫೋಟೋ ಉಂಟಂತ, ಪುನಃ ಹೇಳ್ಬೇಕಾಗಿ ಉಂಟು. ಅವ್ರು ಮಾಡಿ ತೋರಿಸಿದಾರಲ್ಲ. ಭಾರತೀಯ ಜನತಾ ಪಾರ್ಟಿ ಇದು ಒಂದು ಡಿಫೆನ್ಸ್ ಆಟ. ಇದು ಕ್ರಿಕೆಟ್ ಅಲ್ಲಿ ಹೇಗೆ ಆಟ ಆಡ್ತಾರೆ ಆ ರೀತಿ ಮಾಡೋದನ್ನ ಮಾಡಿಸಿ ಅವತ್ತು ಮಾತಾಡದೆ ಕೂತು ಇವತ್ತು ಒಂದು ಕಡೆಯಿಂದ ಅವರಿಗೆ ಶಬಾಷ್ ಅದು ಆಗಬಾರ್ದಿತ್ತು, ಇದು ವಿಚಾರ ಧಾರ್ಮಿಕ, ಅಲ್ಲಿ ಮತ್ತೆ ಇನ್ನೇನು ಕೃಷ್ಣ ಮಠ ಧಾರ್ಮಿಕ ಕ್ಷೇತ್ರ ಅಲ್ವೇ, ಅಲ್ಲಿ ಯಾಕೆ ಸುಮ್ಮನಿದ್ರಿ ನೀವು ಬಿಡಿ, ರಾಜಕೀಯ ಬಿಟ್ಟು ಬಿಡಿ, ರಾಜಕೀಯ ಪಕ್ಕಕ್ಕಿಟ್ಟು ಬನ್ನಿ, ಒಳ್ಳೆ ವಿಚಾರ ಇದೆ, ಇದರ ಬಗ್ಗೆ ನಾವು ಪ್ರತಿಭಟನೆ ಮಾಡೋಣ. ಶ್ರೀರಾಮ ಸೇನೆ ಇರ್ಬೋದು, ಹಿಂದೂ ಮಹಾಸಭೆ ಪ್ರತಿಭಟನೆ ಮಾಡ್ತಾ ಇದೆ, ಅದ್ರ ಜೊತೆ ಪಾಲುದಾರರಾಗೋಣ. ಯಾಕೆ ಮಾತಾಡ್ಲಿಲ್ಲ ಅವತ್ತು ಯಾಕೆ ಮಾತಾಡ್ಲಿಲ್ಲ? ನಾವು ಎಲ್ಲಾ ಕಡೆ, ಇದು ಕೇವಲ ಉಡುಪಿಯಲ್ಲ, ಇಡೀ ಕರ್ನಾಟಕದಲ್ಲಿ ಪ್ರತಿಭಟನೆ ನಡೆದಿರುವಂತದ್ದು. ಆದ್ರೆ ಎಲ್ಲಾ ಕಡೆ ಫುಟೇಜು ಡಾಕ್ಯುಮೆಂಟ್ ನಮ್ಮಲ್ಲಿದೆ. ಸಂಘದ ಪರಿವಾರದ ಒಬ್ಬ ಕೆಲವು ಕಾರ್ಯಕರ್ತರು ನಮ್ಮ ಜೊತೆ ಬಂದಿದ್ದಾರೆ, ಇಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಆದ್ರೆ ಬರಬೇಕಾದ್ರೂ ಅವರು ತುಂಬಾ ಭಯಪಟ್ಟು ಬಂದಿರುವಂತದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಮೇಲಿಂದ ಅವರಿಗೆ ಆರ್ಡರ್ಸ್ ಇದೆ, ಆ ಕಾರ್ಯಕ್ರಮಕ್ಕೆ ಹೋಗಬಾರದು ಅಂತ, ಯಶಸ್ವಿ ಆಗಬಾರ್ದು ಅದು ಅಂತ. ನಮಗೆ ನಾವು ಯಾವ ಯಶಸ್ಸಿಗೆ ಮಾಡೋದಲ್ಲ, ನಾವು ನಮ್ಮ ಮನಸ್ಸಿಗೆ ಒಪ್ಪತಕ್ಕಂಥ ವಿಚಾರವನ್ನ ನಾವು ಅಲ್ಲಿ ಪ್ರತಿಭಟನೆ ಮುಖಾಂತರ ಮಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ನಿಜವಾಗಲೂ 80% ಹಿಂದೂಗಳ ಪರವಾಗಿ ನೀವು ಆ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೇ ಆಗಿದ್ದಲ್ಲಿ ನೀವ್ಯಾಕೆ ಬರಲಿಲ್ಲ? ಅಲ್ಲ, ನಾನೊಂದು ಕೇಳುವುದು, ಕಾರ್ಯಕ್ರಮ ಸ್ವಾಮೀಜಿಗಳ ವಿರುದ್ಧ ಇವರು ಮಾಡುವಾಗ ಇದು ಕಾರ್ಯಕ್ರಮವೇ ಅಲ್ಲ. ನೋಡಿ, ಮನುಷ್ಯನ ಆಲೋಚನೆ ಅಲ್ಲಿದೆ, ಇದು ಕಾರ್ಯಕ್ರಮವೇ ಅಲ್ಲ, ಇದು ಬಹುಸಂಖ್ಯಾತರ ನೋವಿನ ವಿಚಾರವನ್ನ ನಾವು ಪ್ರತಿಭಟನೆ ಮಾಡಿರುವಂತದ್ದು. ಹೇಳಿದ್ರೇನು, ನಾನು ಕೂಡ ಸಂಘ ಪರಿವಾರದಲ್ಲಿ ಮುಖ್ಯ ಶಿಕ್ಷಕ ಆಗಿದ್ದವ ಅಂತ. ಹಾಗಾದ್ರೆ ನಿಮ್ಮಂತ ಒಬ್ಬ ಕಾರ್ಯಕರ್ತ, ಅದೇ ನಿಮ್ಮ ಮೇಲಿನ ಕಾರ್ಯಕರ್ತರು ಹೋಗಿ ಮಾತಾಡ್ಬೋದಿತ್ತಲ್ಲ ಸಂಘದವ್ರ ಹತ್ರನ, ಸಂಬಂಧಪಟ್ಟವ್ರ ಹತ್ರ, ನಾವು ಒಟ್ಟು ಸೇರಿ ಮಾಡುವ. ನೀವು ಮಾತಾಡಿದ್ದೀರಾ? ನಂಗೆ ಗೊತ್ತಿಲ್ಲ. ನೋಡಿ, ಯಾವ ರೀತಿಯ ಮಾತುಗಳಾಗಬೇಕು ಇವತ್ತು ನೀವು ಮಾತಾಡಿದ್ದೀರಾ ಎಂಬ ಪ್ರಶ್ನೆಗೆ ಈಗ ನೀವು ಹೇಳಿದ್ರಿ ಜಾತ್ಯತೀತ ಜನಸಂಘದಲ್ಲಿ ಇರಲಿ. ಜಾತ್ಯತೀತ ಶಬ್ದ ಬಂದದೇ 77ರಲ್ಲಿ, ಅದನ್ನು ನೀವು ಕೂಡಿಸಿದ್ರಿ. ಆಗ
ಜನತಾ ಪಾರ್ಟಿ ಜನಸಂಘ ಕೂಡ ಜಾತ್ಯತೀತ ಆಗಿ ಬಂದಿದೆ. ನೀವು ಜನಸಂಘದ ಸಂವಿಧಾನದ ಪ್ರತಿಯನ್ನು ತೆಗೆದು ಇದೇ ಮಾಧ್ಯಮದಲ್ಲಿ ನೀವು ತೋರಿಸಿ, ಅದರಲ್ಲಿ ಜನಸಂಘ ಒಂದು ಹಿಂದೂ ರಾಷ್ಟ್ರೀಯ ರಾಜಕೀಯ ಪಕ್ಷ ಅಂತ ತೋರಿಸಿ. ನೀವು ನಾನು ಒಪ್ಕೊಳ್ತೇನೆ ಅದನ್ನ. ನಾನು ಹಿಂದೂ ಮಹಾಸಭಾದ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನ ನಾನು ಇದೇ ಮುಂದೆ ಇಡ್ತೇನೆ. ಇವತ್ತು ಈ ದೇಶದಲ್ಲಿ ಅವತ್ತಿಂದ ಇವತ್ತಿನವರೆಗೂ ಒಂದೇ ಒಂದು ಹಿಂದೂ ರಾಷ್ಟ್ರೀಯ ರಾಜಕೀಯ ಪಕ್ಷ ಅವತ್ತು ಇವತ್ತು ಅದು ಹಿಂದೂ ಮಹಾಸಭಾ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಅಲ್ಲ. ಇವತ್ತು ಅದು ಉಳಿದಿದ್ರೆ ಅದು ನಮ್ಮ ಪ್ರಧಾನಿಯವರಾದ ಶ್ರೀ ನರೇಂದ್ರ ಮೋದಿಜಿ ಅವರಿಂದ ಮಾತ್ರ. ಆ ಹೆಸರಲ್ಲೇ ಮತಗಳು ಬರೋದು ಬಿಟ್ಟು ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆ ಅಲ್ಲ ಅದು. ಅವರನ್ನು ವ್ಯಕ್ತಿಯಲ್ಲ, ನರೇಂದ್ರ ಮೋದಿ ಅವರು ಬರುವ ಮುಂಚೆ ಕೂಡ ಬಿಜೆಪಿ ಇತ್ತು. ಆ ನಂತರ ವಾಜಪೇಯಿ ಅವರ ಸರ್ಕಾರ ಯಾಕೆ ಬಿತ್ತು? ಶ್ರೀರಾಮನ ಹೆಸರಲ್ಲಿ ಅದು ಬೀಳಕ್ಕೆ ಕಾರಣ ಇದೆ. ಶ್ರೀರಾಮನ ಹೆಸರಲ್ಲಿ ಪ್ರಣಾಳಿಕೆಯಲ್ಲಿ ಹಾಕಿದ್ರು, ಭಗವಾನ್ ಶ್ರೀರಾಮನ ಹೆಸರನ್ನು ಹಾಕಿದ್ರು. 5 ವರ್ಷ ಆಳ್ವಿಕೆ ಕೊಟ್ಟರು. ಅದು ಒಳ್ಳೆ ಆಳ್ವಿಕೆ. ರಾಜಕೀಯ ಮಾತಾಡ್ಲಿಕ್ಕೆ ಇನ್ನೊಂದ್ಸತಿ ಒಟ್ಟಿಗೆ ಕೂತ್ಕೊಳ್ಳಿ. ಅಲ್ಲಲ್ಲ, ನಾನು ಇಲ್ಲಿ ರಾಜಕೀಯ ಅಲ್ಲ, ದೇವರ ಧಾರ್ಮಿಕ ವಿಚಾರ. ನೀವು ರಾಜಕೀಯದಲ್ಲಿ ಧಾರ್ಮಿಕತೆಯನ್ನು ಬೆರೆಸಿ ಜನರ ಮನಸ್ಸಲ್ಲಿ ನೀವು ಒಂದು ಭಾವನೆಯನ್ನು ತರಿಸ್ತಾ ಇದ್ದೀರಿ. ನೀವು ರಾಜಕೀಯವಾಗಿ ಮಾಡಿ, ಜನರ ಸಮಸ್ಯೆಗೆ ಒತ್ತು ಕೊಡಿ. ಅದು ಬಿಟ್ಟು ಭಗವಾನ್ ಶ್ರೀರಾಮನ ಹೆಸರನ್ನು ಹಾಕ್ತೀರಾ ಇಲ್ಲಿ ತನಕ ಮಂದಿರದಲ್ಲಿ. ಮಂದಿರ ಬನಾಯಂಗೆ ನಾವು ಕೇಳ್ತೇವೆ, ಕಬ್ಬ ಬನಾಯಂಗೆ ನಮಗ್ ಗೊತ್ತಿವೆ. ಮೂಲ ವಕಾಲತ್ದಾರರೇ ಹಿಂದೂ ಮಹಾಸಭಾ 2.7 ಎಕರೆ ಹಿಂದೂ ಮಹಾಸಭಾ ರಾಮ್ಲಲ್ಲಾ ಅಂತ 3 ಜಡ್ಜ್ಗಳನ್ನು ಕೊಟ್ಟಿರೋದನ್ನ ರಿಜೆಕ್ಟ್ ಮಾಡಿರುವಂತ ಹಿಂದೂ ಮಹಾಸಭಾ ನಾವು ಹೆಮ್ಮೆಯಿಂದ ಹೇಳ್ತೇವೆ. ನಮ್ಮ ಅಧಿಕಾರದಲ್ಲಿರುವಂತ ನಾವು ಪ್ರಭು ಶ್ರೀರಾಮನ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಅದರ ಹೆಸರಲ್ಲಿ ಕಲೆಕ್ಷನ್ ಮಾಡಿದವರು ಯಾರು? ಇವತ್ತು ಅಂತ ಒಂದು ದೊಡ್ಡ ನಾಯಕದ ಪ್ರವೀಣ್ ಭಾಯ್ ತೊಗಾಡಿ ಅವ್ರಿಗೆ ಎಲ್ಲಿಟ್ಟಿದ್ದೀರಿ ನೀವು? ನೋಡಿ, ನೀವು ರಾಜಕೀಯದ ಬಗ್ಗೆ ನಾವು ಈ ಬ್ರಿಟಿಷ್ ಸರ್ಕಾರ ಇರುವಾಗಲೇ ರಾಜಕೀಯವನ್ನು ನೋಡಿ ಅಧಿಕಾರ ವಹಿಸಿ ಬಂದಂತ ಹಿಂದೂ ಮಹಾಸಭಾ, ಬಹುಶಃ ನಾನು ಇಲ್ಲದಿರಬಹುದು, ಆದ್ರೆ ನನ್ನ ಪಕ್ಷದ ಒಡಲಿಂದ ಆ ಒಂದು ಗ್ರೌಂಡ್ ಲೆವೆಲ್ ಇಂದ ನಾನು ಕಾರ್ಯಕರ್ತನಾಗಿ ಇವತ್ತು ಈ ಸ್ಥಾನದಲ್ಲಿ ಬಂದಿದ್ರೆ ಪ್ರತಿಯೊಂದು ವ್ಯವಸ್ಥೆಯನ್ನು ತಿಳ್ಕೊಂಡು ರಾಜಕೀಯದ ಆ ಹಂತದಲ್ಲಿರುವಂತದ್ದು ಮಾತಾಡಬೇಕಾದ್ರೆ ಸಾರ್ವಜನಿಕರ ಮುಂದೆ ನಾವು ನೀಟಾಗಿ ಮಾತಾಡಬೇಕು. ನಾವು ಹಿಂದೂ ಕೇಸರಿ ಶಾಲ್ ಹಾಕೊಂಡು ಹೋಗಿ ನೀವು ಓಟ್ ಕೇಳ್ತೀರಾ? ನೀವೇನ್ ಮಾಡಿದ್ದೀರಾ ಹಿಂದೂಗಳಿಗೆ? 50 ಕೋಟಿ ಕೊಡ್ತಿದ್ದಂತ ಕಾಂಗ್ರೆಸ್ ಸರ್ಕಾರ ಹಜ್ ಯಾತ್ರೆಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಯಡಿಯೂರಪ್ಪನ ಸರ್ಕಾರ 200 ಕೋಟಿ ಮಾಡ್ತು. ಈಗ ನಾನು ಈ ರಾಜಕೀಯ ಇವತ್ತು ಮಾತಾಡೋದಿಲ್ಲ, ಆದ್ರೆ ಈಗ ಅಲ್ಲ, ಇದು ರಾಜಕೀಯ ಸಮಯದಲ್ಲಿ ಮಾತಾಡುವ ಜನ ಯಾರನ್ನು ಸ್ವೀಕರಿಸ್ತಾರೆ ನೋಡಿ. ಇವತ್ತು ಜನ ಸ್ವೀಕಾರ ಭಾರತೀಯ ಜನತಾ ಪಾರ್ಟಿಗೂ ಒಂದು ದಿನ ಇರುತ್ತೆ. ನಾವು ರಾಜಕೀಯ ಮಾತಾಡುವುದಾದ್ರೆ ಇನ್ನೊಂದು ಸತಿ ಕರೀರಿ, ಇವರನ್ನು ಕರೀರಿ, ನನ್ನನ್ನು ಕರೀರಿ, ಸೇರಿ ಚರ್ಚೆ ಮಾಡುವ. ಅಲ್ಲ, ಇಲ್ಲಿ ರಾಜಕೀಯದ ವಿಚಾರ ಬರ್ತಿಲ್ಲ. ನೀವು ನೈಜ ವಿಚಾರವನ್ನು ಒಂದು ಕಡೆ ರಾಜಕೀಯ ಮಾತಾಡ್ತಾರೆ, ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳ್ತಾರೆ, ಎರಡನೇ ಕಡೆ ಹೇಳ್ತಾರೆ ಇದು ಧಾರ್ಮಿಕತೆ ವಿಚಾರ ಬಂದಾಗ ನಾವು ಇದನ್ನು ಒಪ್ಪಬೇಕಲ್ಲ ಅಂತ. ನೀವು ಧಾರ್ಮಿಕದ ವಿಚಾರವನ್ನು ತಗೊಳ್ಳಿ, ರಾಜಕೀಯ ಮಾತಾಡಬೇಡಿ. ರಾಜಕೀಯದಲ್ಲಿ ಧರ್ಮ ಬೇಕು, ಇಲ್ಲದೆ ಅಲ್ಲಿ ಉಳಿಯುವುದು ಅಧರ್ಮ ಮಾತ್ರ. ನಾವೆಲ್ಲ ಏನು ಮಾಡ್ತೇವೆ, ಧರ್ಮದಲ್ಲಿ ರಾಜಕೀಯ ಭರಿಸ್ತೇವೆ, ಅದು ಮಾಡಬಾರ್ದು. ಇದು ಧರ್ಮದಲ್ಲಿ ರಾಜಕೀಯ ಭರಿಸಬೇಡಿ. ಧರ್ಮದ ಹೆಸರನ್ನು ರಾಜಕೀಯಕ್ಕೆ ಉಪಯೋಗ ಮಾಡಿದಂತೆ ಭಾರತೀಯ ಜನತಾ ಪಾರ್ಟಿ. ಇವತ್ತು ಶ್ರೀರಾಮನ ಹೆಸರಲ್ಲಿ ಅಧಿಕಾರವನ್ನು ಪಡ್ಕೊಂಡದ್ದೇ ಭಾರತೀಯ ಜನತಾ ಪಾರ್ಟಿ. ಇವತ್ತು ಕೂಡ ಪ್ರಭು ಶ್ರೀರಾಮನ ಹೆಸರಲ್ಲಿ ಏನು ಮಾಡಿದ್ದಿಲ್ಲ. ಇವತ್ತು ಕೂಡ ಯುಪಿಯಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಅಲ್ಲಿ ಮೊನ್ನೆ ಸರಾಯು ನದಿ ತೀರದಲ್ಲಿ ದೀಪಾವಳಿಗೆ ದೀಪ ಬೆಳಗಿದ್ರೆ ಅವರು ಹಿಂದೂ ಮಹಾಸಭಾದ ಕಾರ್ಯಕರ್ತರು ಅಲ್ಲಿದ್ದವರು ಹಿಂದೂ ಮಹಾಸಭಾ ಶಕ್ತಿ ಇಲ್ಲ, ಆದ್ರೆ ಚಿಹ್ನೆಯ ಸಮಸ್ಯೆ ಇದೆ ಅಂತ ಭಾರತೀಯ ಜನತಾ ಪಾರ್ಟಿ ಚಿಹ್ನೆಯಲ್ಲಿ ನಿಂತು ಗೆದ್ದಂತವರು. ಇವತ್ತು ಭಾರತೀಯ ಜನತಾ ಪಾರ್ಟಿ ಪೂರ್ಣ ಪ್ರಮಾಣದ ಬಂತಲ್ವಾ? ಮೊನ್ನೆ ಇಲ್ಲಿವರೆಗೆ ಯೋಗಿ ಆದಿತ್ಯನಾಥ್ ಅವರ ಸ್ಟೆಪ್ ಅದು ಭಾರತೀಯ ಜನತಾ ಪಾರ್ಟಿ ಸ್ಟೆಪ್ ಅಲ್ಲ ಅದು. ಆದ್ರಿಂದ ನರೇಂದ್ರ ಮೋದಿ ಅವರು ಹಿಂದೂ ಮಹಾಸಭೆಯವರು ಇಲ್ಲ ನೋಡಿ, ನಾವು ಹಿಂದೂ ಮಹಾಸಭೆಯವರು ಇಲ್ಲ ಖಂಡಿತ ಒಂದು ಶಬ್ದ ಉಂಟು, ಅದಕ್ಕೆ ನಾವು ಗೌರವಿಸ್ತೇವೆ. ನೀವು ಅದಕ್ಕೆ ಗೌರವಿಸದಾಗಿದ್ರೆ ಮಠದಲ್ಲಿ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಮಾತಾಡಲಿಲ್ಲ. ಧರ್ಮ ಬೇಕು, ಯಾಕಂತ ಹೇಳಿದ್ರೆ ನಾವು ರಾಮನ ಹೆಸರು ಹೇಳಿದ, ಯಾಕಂದ್ರೆ ರಾಮರಾಜ್ಯ ಮಾಡ್ಲಿಕ್ಕೋಸ್ಕರ. ಎಲ್ಲಿ ಮಾಡಿದ್ರಿ? ಮಹಾತ್ಮ ಗಾಂಧಿ ಎಲ್ಲಿ ಮಾಡ್ತೀರಿ ಅಂತ ಹೇಳಿದ್ರೆ ಅಂತ ರಾಮರಾಜ್ಯ ಅಂತ ಹೇಳಿ ಸಾಮಂತರುದ ಎಲ್ಲಿ ಮಾಡಿದ್ರಿ ಅಂದ್ರೆ ಅಲ್ಲ, ನಿಮಗೆ ಕೊಟ್ಟ ಕೊಟ್ಟ 5 ವರ್ಷದಲ್ಲಿ ನೀವು ಜನಸಾಮಾನ್ಯರ ಕಷ್ಟಗಳಿಗೆ ಪ್ರತಿಭಟನೆ ಮಾಡದೆ ನೀವು ರಿಸಾರ್ಟ್ ಅಲ್ಲಿ ಕೂತ್ಕೊಂಡು ನಿಮ್ಮ ರಾಜಕೀಯ ಮಾಡಿ ನೀವೆಲ್ಲ ಮಾಡಿದಿರಿ. ಈಗ ಬೇರೆಯವ್ರಿಗೆ ಹೇಳ್ತೀರಿ ಅದು ಅಪ್ಪ ಮಕ್ಕಳ ಪಕ್ಷ.
ಇದು ಇವರ ಪಕ್ಷ, ಆಗ್ಲಪ್ಪ, ಇದೆಲ್ಲ ಮಾತಾಡ್ತಾರೆ. ಇವರೆಲ್ಲೇನ್ ಮಾಡ್ತಾ ಇದ್ದಾರೆ? ಇವರೇನ್ ಮಾಡ್ತಾ ಇದ್ದಾರೆ? ನಾನು ಭಾರತೀಯ ಜನತಾ ಪಾರ್ಟಿಯ ವಿರೋಧ, ಸ್ಪಷ್ಟವಾಗಿ ವಿರೋಧಿಗಳೇ ಅಲ್ಲ. ನಾವು ಇಷ್ಟೇ ಹೇಳೋದು, ನೀವು ಬಹುಸಂಖ್ಯಾತರ ಹೆಸರು, ನೀವು ಹಿಂದುತ್ವದ ಹೆಸರು ಹೇಳ್ಕೊಂಡು ಹಿಂದೂಗಳಿಗೆ ಮೋಸ ಮಾಡೋದನ್ನ ನಾವು ಒಪ್ಕೊಳ್ಳೋದಿಲ್ಲ. ನೀವು ಹಿಂದೂ ಸಂಘಟನೆ ಮಾಡುವವರ ರಾಜಕೀಯ ಮಾಡುವ ಯಾರು? ಅಖಿಲ ಭಾರತ್ ಹಿಂದೂ ಮಹಾಸಭಾ ಒಂದು ಹಿಂದೂ ಸಂಘಟನೆ ಮತ್ತು ಹಿಂದೂ ರಾಷ್ಟ್ರೀಯ ರಾಜಕೀಯ ಪಕ್ಷ. ಆದ್ರಿಂದ ನಾವು ಡ್ಯೂಯಲ್ ಇರೋದು ಹಿಂದುತ್ವದಲ್ಲಿ ಅಲ್ಲ. ನಾವು ಒಂದು ಸಂಘಟನೆ ಅನ್ನೋದು ಪಕ್ಷನೂ. ಆದ್ರೆ ಇವರು ಡ್ಯೂಯಲ್ ಇರೋದು ಯಾವ್ದ್ರಲ್ಲಿ? ಹಿಂದುತ್ವದ ಹೆಸರು ಹೇಳ್ಕೊಂಡು ಮೋಸ ಮಾಡೋದ್ರಲ್ಲಿ. ಯಾವ ರೀತಿ ಬಿಜೆಪಿ ಕ್ರಿಟಿಸೈಸ್ ಮಾಡ್ತಾರೆ, ಜೆಡಿಎಸ್ ನವರು ಯಾವ ರೀತಿ ಮಾಡ್ತಾರೆ. ಈಗ ನೋಡಿ ಎಲ್ಲರೂ ಒಂದು 18 ಮಂದಿ ಸೇರಿದ್ದಾರೆ. ಅವರು ಎಲ್ಲ ಯಾವ ರೀತಿ ಇಲ್ಲಿ ಕ್ರಿಟಿಸಿಸಮ್ ಅಲ್ಲ ಇದು. ನಾವು ಇಷ್ಟು ಹೇಳ್ತಾ ಇದ್ದೇವೆ. ನಾವ್ ಹೇಳೋದು ನೀವು ಮಾಡಿರೋ ತಪ್ಪನ್ನು ತಿದ್ಕೊಳ್ಳಿಪ್ಪ, ತಿದ್ಕೊಂಡು ಸರಿ ಮಾಡ್ಕೊಳ್ಳಿ. ನಂದೊಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಹಿಂದೂ ಪರವಾಗಿ ಯಾರು ಕೆಲಸ ಮಾಡ್ತಾರೆ ನಿಮ್ಮ ಮಟ್ಟಕ್ಕೆ ನೀವು ಆಲೋಚನೆ ಮಾಡೋ ನಿಮ್ಗೆ ನಾವೆಲ್ಲ ಸಣ್ಣ ವ್ಯಕ್ತಿಗಳಾಗಿ ಕಾಣಬಹುದು. ಆದ್ರೂ ಕೂಡ ನಾವು ಯಾರನ್ನು ಕೂಡ ರಾಜಕೀಯವಾಗಿ ಹಿಂದೂ ಒಂದು ವೇಳೆ ಕಾಂಗ್ರೆಸ್ನವರು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅದನ್ನು ಹೇಳ್ತೇವೆ ನಾವು. ನಾನೇನ್ ಹೇಳೋದು, ಬಿಜೆಪಿ ಅವರು ಒಳ್ಳೆ ಕೆಲಸ ಮಾಡಿದ ನಾವು ಒಪ್ಕೊಳ್ತೇವೆ, ಇಲ್ಲ ಅಂತ ಯಾರು ಹೇಳಲ್ಲ. ಆದರೆ ನೀವು ಎಲ್ಲವನ್ನು ಮಾತಾಡ್ತೀರಾ, ಕೃತಿಯಲ್ಲಿ ನೀವು ಇಲ್ಲಿ ತನಕ ಏನ್ ಮಾಡಿದೀರಾ ಹಿಂದೂಗಳಿಗೆ ಅದು ಹೇಳಿ. ನೀವು ಗೋಹತ್ಯೆ ಕಾನೂನು ತಂದ್ರ, ಕಾಂಗ್ರೆಸ್ ಮಾಡ್ಲಿಲ್ಲ ಬಿಡಿ, ನೀವು ಮಾಡಿದ್ರಾ? ನೀವು ಕಾಂಗ್ರೆಸ್ ಗೋಹತ್ಯೆ ಕಾನೂನು ಬಿಡಿ, ಜಿಲ್ಲೆಯಲ್ಲಿ ನಡೆಯುವಂತ ಆ ಹಟ್ಟಿಗೆ ಹೋಗಿ ಕೊಲೆ ಮಾಡಿದಂತ ಆ ಮನೆಗಳಿಗೆ ಹೋಗಿ ಭೇಟಿ ಕೊಟ್ಟಿದ್ದೀರಾ? ಅವ್ರಿಗೆ ಪರಿಹಾರ ಕೊಟ್ಟಿದ್ದೀರಿ. ನೀವು ಸರ್ಕಾರದಿಂದ ಕೊಡಬೇಕು ಅಂತ ಹೇಳ್ತಾರೆ. ಅವರು ಆ ಕಬೀರ್ ಹೆಸರನ್ನು ಪಂಪಲ್ ಸರ್ಕಲ್ಗೆ ಇಡ್ಲಿಕ್ಕೆ ಹೊರಟಿದ್ದಾರೆ. ಪ್ರತಿಭಟನೆ ಮಾಡಿದ್ದು ನಾವುಗಳು. ಅವರಿಗೆ 10 ಲಕ್ಷ ಕೊಟ್ಟರು. ಯಾವಾಗ? ಇದು ಕಾರ್ಗಿಲ್ ವಿಜಯ್ ದಿವಸ್. ಅಂದ್ರೆ ಕಬೀರ್ ಅಷ್ಟು ದೊಡ್ಡ ದೇಶಭಕ್ತ ಆಗ್ಬಿಟ್ಟ. ಒಬ್ಬ ದನಗಳ್ಳನಿಗೆ 10 ಲಕ್ಷ ಆ ಒಂದು ದಿವಸದಿಂದ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ವಿರೋಧ ಮಾತ್ರ ಅಲ್ಲ, ನೀವು ನವೀನ್ ನಾಯಕ್ ಅವರು ಒಂದು ಆ ಗ್ರೇಡ್ ಅಲ್ಲಿ ಇದ್ದಂತ ಪೊಲೀಸ್ ಇವರು ಇದ್ರಲ್ಲಿದ್ದಂತವರು ಅವರನ್ನು ಸಸ್ಪೆನ್ಷನ್ ಇಟ್ಟಾಗ ನೀವೆಷ್ಟು ಪ್ರತಿಭಟನೆ ಮಾಡಿದ್ರಿ? ನೋಡಿ, ಮಾಡುವ ಕಡೆಯಲ್ಲಿ ಮಾಡಿದ್ರಿ. ಎಲ್ಲೂ ಮಾಡಲಿಲ್ಲ. ನಾವು ರಾಜಕೀಯದಲ್ಲಿ ಇರೋರೆ ಎಲ್ಲೂ ಮಾಡಲಿಲ್ಲ. ಕಾನೂನು ಒಂದು ಈ ದೇಶದಲ್ಲಿ ಕಾನೂನು ಒಂದು ಉಂಟು. ಕಾನೂನು ಪ್ರಕ್ರಿಯೆ ಪ್ರಾರಂಭ ಆದ ನಂತರ ಹಟ್ಟಿಗೆ ಹೋಗಿ ದನ ಕಳ್ಳತನ ಮಾಡೋದು ಕಾನೂನು. ಅದನ್ನು ತಡೆದ ಯಾರು ಹೇಳಿದ್ದಾರೆ ಹಾಗೆ? ನಿಮ್ಮ ಸರ್ಕಾರ ನೋಡಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಆಯ್ತು. ಕಾಂಗ್ರೆಸ್ ಹಿಂದೂ ವಿರೋಧಿ, ಕಾಂಗ್ರೆಸ್ ಹಿಂದೂ ವಿರೋಧಿ ಒಪ್ಕೊಳ್ಳೋಣ. ನೀವು ಅವರನ್ನು ಹಿಂದೂ ವಿರೋಧಿ ಅಂತ ಹೇಳಿ ನೀವು ನಮ್ಗೇನು ಮಾಡಿದ್ದೀರಿ? ಇದು ನೇರ ನಾನೊಬ್ಬ ಜನಸಾಮಾನ್ಯನಾಗಿ ಇವರ ಭಾರತೀಯ ಜನತಾ ಪಾರ್ಟಿ ಬಹುಸಂಖ್ಯಾತ ಹಿಂದೂರಿಗೆ ಏನ್ ಮಾಡಿದೆ? ನಿಮಗೆ ಚುನಾವಣೆ ಬಂದಾಗ ನೀವು ಹಿಂದುತ್ವದ ವಿಚಾರ ಮಾತಾಡ್ತೀರಿ, ಚುನಾವಣೆ ಬಂದಾಗ ನೀವೇನ್ ಮಾಡಿದ್ದೀರಿ? ಸಮಸ್ಯೆ ಏನಂತ ಹೇಳಿದ್ರೆ, ಒಂದು ಹಿಂದೂ ಪರವಾಗಿ ನೀವು ಹೇಳಿ, ಹಿಂದೂ ಪರವಾಗಿ ಕೆಲಸ ಮಾಡೋದು ಇವತ್ತು ಬಿಜೆಪಿ ಸಂಘ ಪರಿವಾರ ಅಂತ ಎಲ್ರಿಗೂ ಗೊತ್ತಿದ್ದ ವಿಷಯ. ಅದು ನೀವು ಕೂಡ ಅದೇ ರೀತಿ ಮಾಡುವವರು. ನಾನು ಅದು ನಿಮ್ಮನ್ನು ನಾನು ಇಲ್ಲ ಅಂತ ಹೇಳಿ, ಈ ಹಿಂದೂ ಸಂಘಟನೆಗೆ ಹಿಂದೂ ಸಂಘಟನೆಗಳು ವಿರೋಧ ಇದೆ. ಒಂದಾಗುದಿಲ್ಲ, ನಾವು ಒಂದಾಗುದಿಲ್ಲ ಹಿಂದೂಗಳು. ನಮಗೆ ರಾಜಕೀಯ ಬೇಕು, ರಾಜಕೀಯ ಬೇಡ ಅಂತ ಹೇಳಿ ಸಾಹೇಬ್ರು ಏನ್ ಹೇಳ್ತಾ ಇದ್ದಾರೆ? ಯಾರಿಗೆ? ಹಿಂದೂ ಮಹಾಸಭೆಯವರಿಗೆ. ಹಿಂದೂ ಮಹಾಸಭೆ ನೋಡಿ, ಹಿಂದುತ್ವದಲ್ಲಿ ಅಧಿಕ ನಾವು ರಾಜಕೀಯ ಯಾಕೆ ಗೊತ್ತಾ? ನೀವು ಸರಿಯಾಗಿದ್ದಿದ್ರೆ ನಾವು ಬರ್ತಾ ಇರ್ಲಿಲ್ಲ. ನೀವು 2000 ಹಿಂದೆ ಯಡಿಯೂರಪ್ಪನವರಿಗೆ ನಾವೆಲ್ಲ ಬೆಂಬಲ ಕೊಟ್ಟಿದ್ರಿಂದ ನಾವು ಮುಖ್ಯಮಂತ್ರಿ ಆದ್ರು. ಅವರು ಮಾಡ್ಲಿಲ್ಲ. ಈ ಸಲ ನಾವು ಚುನಾವಣೆ ಕಣದಲ್ಲಿದ್ದೇವೆ. ಬರುವಂತ ಕಾರ್ಪೊರೇಷನ್ ಕೂಡ ಮಾಡ್ತೇವೆ. ನಾವು ಅದನ್ನ ನಾವು ಗೆಲ್ತೀವಿ ನಂತರ. ಆದ್ರೆ ಇಲ್ಲಿ ನಮ್ಮ ತಲೆಗೆ ನಮ್ಮ ಕೈ ಅಂತ ಹಿರಿಯರು ಹೇಳಿದ್ದಾರೆ. ಆದ್ರಿಂದ ಯಾವುದೇ ಎಲ್ಲ ರಾಜಕೀಯ ಪಕ್ಷಗಳು ಒಂದೇ ರೀತಿ. ಆದ್ರಿಂದ ನಮ್ಮ ಕಾರ್ಯಕರ್ತರೇ ನಾಯಕರನ್ನಾಗಿ ಮಾಡುವಂತ ಒಂದು ಕೆಲಸ ಕೈ ಹಾಕಿದ್ದೇವೆ. ಎಷ್ಟರ ಮಟ್ಟಿಗೆ ಮೇಲ್ ಬರುತ್ತೆ ಗೊತ್ತಿಲ್ಲ, ಆದ್ರೆ ಹಿರಿಯರ ಆಶೀರ್ವಾದ ಖಂಡಿತ ಇದೆ. ಆದ್ರೆ ಈ ಪಕ್ಷದಲ್ಲಿ ಅಲ್ಲಿ ಆದಂತ ಏನು ತ್ಯಾಗ ಬಲಿದಾನ ಎಲ್ಲ ಇದೆ. ನಾನು ಇವರು ಹೇಳಿದ್ರು, ಇವರು ಹಿಂದೂ ಸಂಘಟನೆ ವಿರೋಧ ಖಂಡಿತ ಅಲ್ಲ. ಅದು ಇವರು ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರ ಅಂತ ಹೇಳಿದ್ರಲ್ಲ, ಅಲ್ಲಿ ಒಮ್ಮತ ಇದೆಯಾ ಅಂತ ಕೇಳ್ಕೊಳ್ಳಿ. ನಾವು ಸಂಘದ ಪರಿವಾರ ಹೊರಗಿದ್ದವರು ಚೆನ್ನಾಗಿದ್ದೇವೆ, ಪರಿವಾರದವ್ರ ಜೊತೆಗೂ ಚೆನ್ನಾಗಿದ್ದೇವೆ. ನೀವೇನಾದ್ರೂ ಮಾಡ್ತೀರಾ, ನಿಮ್ ಜೊತೆ ನಾವು ಬರ್ತೀವಿ ಅಂತ ಹೇಳೋರು, ನಾವು ಬರ್ಬೇಕಾದ್ರೆ ಹೋಗಬೇಡಿ ಅಂತ ಹೇಳೋರು ಇವರು.
ಆದ್ರಿಂದ ನಾನು ಇವರಂತ ಹೇಳಿದ ವೈಯಕ್ತಿಕವಾಗಿ ಹೇಳ್ತಿಲ್ಲ ನಾನು ಇವ್ರು ಹಾಗೆ ಭಾವಿಸಿದ್ರು. ನಮ್ಮಲ್ಲಿ ನಿದರ್ಶನ ಇದೆ, ಎಷ್ಟೋ ನಾಯಕರು ಇವರ ಬಂದಿದ್ದಾರೆ. ಮನಸ್ಸಿಗೆ ಒಂದು ಡೌಟ್ ಉಂಟು, ಅದು ಅವರಿಗೆ ಅದೇ ಕಾಣೋದು, ಅದು ತಪ್ಪಲ್ಲ, ಅವರು ತಪ್ಪಲ್ಲ. ಯಾಕಂದ್ರೆ ಇಲ್ಲ, ಅದು ಒಂದು ವಿರಾಮ ತಗೊಳ್ತಾನೆ. ಎಸ್ ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಬರ್ತೇನೆ. ಸೌಹಾರ್ದ ಇಫ್ತಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ಎಸ್ ವೀಕ್ಷಕರೇ, ಈಗಾಗಲೇ ಗಮನಿಸಬಹುದು, ಬಹಳಷ್ಟು ಕಡೆಗಳು ಕೂಡ ರಂಜಾನ್ನ ತಿಂಗಳಲ್ಲೂ ಕೂಡ ಬಹಳಷ್ಟು ನಿಯಮಬದ್ಧವಾದಂತಹ ಆಚರಣೆಗಳು ಕೂಡ ಆಗುತ್ತೆ. ಅದು ಸೌಹಾರ್ದತಾ ವೇದಿಕೆಯಲ್ಲೂ ಕೂಡ ಆಗ್ತಾ ಇರುವಂಥದ್ದು. ಹಿಂದೂ ಮುಸ್ಲಿಮು ಅಥವಾ ಕ್ರೈಸ್ತರು ಅನ್ನುವಂಥದ್ದು ಅಲ್ಲ, ಎಲ್ಲರೂ ಕ್ರೈಸ್ತರು ಕೂಡ ಮುಸ್ಲಿಂ ಬಾಂಧವರಿಗೆ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡ್ತಾರೆ. ಆದ್ರೆ ಹಿಂದೂಗಳು ಕೂಡ ಆಯೋಜನೆ ಮಾಡ್ತಾರೆ. ಆದ್ರೆ ಈ ಅಪಸ್ವರಗಳು ಕೂಡ ಕೇಳ್ಬರ್ತಾ ಇದೆ. ಕೃಷ್ಣನ ನಗರಿಯಲ್ಲಿ ಆಚರಣೆ ಮಾಡುವಂತ ಇಫ್ತಾರ್ ಕೂಟಕ್ಕೆ ಒಂದಷ್ಟು ಅಪಸ್ವರಗಳು ಕೇಳ್ಬರ್ತಾ ಇರುವಂತದ್ದು. ಈ ಬಾರಿ ಯಾವ ರೀತಿಯ ಅಪಸ್ವರ ಇದೆ ಅನ್ನುವಂಥದ್ದು, ಅದೇ ರೀತಿಯ ಒಂದು ದ್ವಂದ್ವ ನೀತಿಗಳು ಎಲ್ಲಾದ್ರೂ ಇದೆಯಾ? ಯಾಕೆ ಇಫ್ತಾರ್ ಕೂಟವನ್ನು ಆಚರಣೆ ಮಾಡಬಾರ್ದು, ಅದರ ಹಿಂದೆ ಇರುವಂತ ಕಾರಣಗಳು ಏನು ಅನ್ನುವಂಥದ್ದು ಕೂಡ ಇವತ್ತು ಮುಕ್ತವಾಗಿ ಚರ್ಚೆ ಮಾಡ್ಲಿಕ್ಕೆ ನಮ್ಮ ಜೊತೆ ವಿಶೇಷವಾಗಿ ಸಂಘ ಪರಿವಾರದಲ್ಲೂ ಕೂಡ ಗುರುತಿಸಿಕೊಂಡಂತವರು ಬಿಜೆಪಿಯ ಕಾರ್ಯಕರ್ತರು ಉಳ್ಳಾರ್ ರತ್ನಾಕರ್ ನಾಯಕ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮದಲ್ಲಿ. ಹಾಗೇನೆ ಹಿಂದೂ ಮಹಾಸಭಾದ ರಾಜ್ಯದ ಕಾರ್ಯಾಧ್ಯಕ್ಷರು ಆದಂತ ರಾಜೇಶ್ ಪವಿತ್ರನ್ ಕೂಡ ಕಾರ್ಯಕ್ರಮದಲ್ಲಿ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಇಬ್ಬರಿಗೂ. ಎಸ್, ಈಗಾಗಲೇ ನಾವು ಗಮನಿಸಬಹುದು, ಇಫ್ತಾರ್ ಕೂಟ ಅಂತ ಹೇಳಿದ್ರೆ ಪ್ರತಿ ಬಾರಿಯೂ ಕೂಡ ಒಂದಷ್ಟು ಚರ್ಚೆಗೆ ಗ್ರಸ್ತ ಆಗ್ತಾ ಇದೆ. ಅದು ಕೃಷ್ಣನ ನಗರಿಯಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಅಂತ ಅನಿಸಬಹುದು. ಯಾಕಂದ್ರೆ ಮಂಗಳೂರಿನಲ್ಲಿ ಅಂತ ಒಂದು ಸನ್ನಿವೇಶ ಬಂದಿಲ್ಲ, ಆದ್ರೆ ಕೃಷ್ಣನ ನಗರಿಯಲ್ಲಿ ಚರ್ಚೆ ಆಗ್ತಾ ಇದೆ. ಅದು ಮುತಾಲಿಕ್ ಅವರ ಒಂದು ನೇತೃತ್ವದಲ್ಲಿ ಬಹಳಷ್ಟು ದೊಡ್ಡ ಒಂದು ಅಲೆಯನ್ನೇ ಎಬ್ಬಿಸಿದಂತ ಈ ಹಿಂದಿನ ಇಫ್ತಾರ್ ಕೂಟ. ಏನು ಇದರ ಒಟ್ಟಾರೆ ಹಿನ್ನೆಲೆಗಳೇನು, ಯಾಕೋಸ್ಕರ ಇಫ್ತಾರ್ ಕೂಟ ಮಾಡಬಾರ್ದು ಅನ್ನುವಂಥದ್ದು? ಮನೆ ಮಾತಾಡಲ್ಲ. ಎಸ್, ನಿಮ್ಗೆ ಇಫ್ತಾರ್ ಕೂಟ ಏರ್ಪಡಿಸಿದ್ದು ಯಾರೇ ಇರುವುದು, ಅದು ಏರ್ಪಡಿಸಬಾರ್ದು, ಅದ್ರಲ್ಲಿ ಭಾಗವಹಿಸಬಾರ್ದು, ಆ ಪ್ರಶ್ನೆ ಅಲ್ಲ ಇಲ್ಲಿ. ನೀವು ಮಾಡಿದ ಜಾಗ ಯಾವುದು? ಇಲ್ಲಿ ಜಾಗದ ಸಮಸ್ಯೆ ಇದೆ. ಜಾಗದ ಸಮಸ್ಯೆ ಅಂತ ಹೇಳಿದ್ರೆ ನಮ್ಮ ಮಠ ಮಂದಿರಗಳಲ್ಲಿ ಅದೊಂದು ಶ್ರದ್ಧಾ ಕೇಂದ್ರ. ಅಂತ ಕೇಂದ್ರಗಳಲ್ಲಿ ನೀವು ಇಫ್ತಾರ್ ಆಯೋಜನೆ ಮಾಡೋದು ಅಂತ ಹೇಳಿದ್ರೆ ನೋಡಿ, ನಾವು ಹಿಂದೂ ಮಹಾಸಭಾದವರು ಈ ದೇಶದಲ್ಲಿ ಹುಟ್ಟಿದವರೆಲ್ಲ ಹಿಂದೂಗಳು ಅಂತ ನಾವು ವ್ಯಾಖ್ಯಾನ ಮಾಡ್ತಾ ಬಂದಿರುವಂಥವ್ರು. ಅದು ಇಸ್ಲಾಂ ಇರ್ಬೋದು, ಕ್ರೈಸ್ತರು ಇರ್ಬೋದು, ಅವರವರ ಆಚರಣೆಯನ್ನು ಮನೆಯಲ್ಲಿ ಮಾಡುವಂಥದ್ದು. ನೀವು ಬಹುಸಂಖ್ಯಾತರ ಭಾವನೆಯನ್ನು ಯಾವತ್ತೂ ಕೆದಕಕ್ಕೆ ಹೋಗಬೇಡಿ ಅಂತ ನಾವು ಹಿಂದಿನಿಂದಲೂ ಹೇಳ್ತಾ ಬಂದಿದ್ದೇವೆ. ಆಕಳು ನಮ್ಮ ತಾಯಿ, ಅದರ ಹತ್ಯೆ ಮಾಡುವಂಥ, ವಧೆ ಮಾಡುವಂಥದ್ದನ್ನು ನಾವು ಒಪ್ಪೋದಿಲ್ಲ. ಮತಾಂತರ ಮಾಡೋದನ್ನು ನಾವು ಒಪ್ಪೋದಿಲ್ಲ. ಆದ್ದರಿಂದ ಈ ದೇಶದಲ್ಲಿರುವಂಥ ಬಹುಸಂಖ್ಯಾತರ ಭಾವನೆ ಏನಿದೆ ಅದಕ್ಕೆ ನೋವುಂಟು ಮಾಡುವಂಥದ್ದನ್ನು ನಾವು ಒಪ್ಪೋದೇ ಇಲ್ಲ. ಬೇರೆ ರಾಜಕೀಯ ಪಕ್ಷಗಳ ವಿಚಾರದಲ್ಲಿ ನಾನು ಇದು ಮಾತಾಡ್ತಾ ಇಲ್ಲ. ಅವರೆಲ್ಲೋ ಒಂದು ಕಡೆ ಓಟ್ಗೋಸ್ಕರ ಕಾಂಪ್ರಮೈಸ್ ಮಾಡುವಂಥ ವಿಚಾರಗಳು ಬಂದಿರೋದು ಅದು ಸಹಜ. ಅದು ಆದರೆ ನಾವು ಇಲ್ಲಿವರೆಗೂ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ. ಕಳೆದ ಇಫ್ತಾರ್ ಕೂಟ ಏರ್ಪಡಿಸಿದಾಗ ನಾವು ಹಿಂದೂ ಮಹಾಸಭಾದವರು ಹಾಗೂ ಶ್ರೀರಾಮ ಸೇನೆ, ಮುತಾಲಿಕ್ ಜಿ ಅವರ ನೇತೃತ್ವದ ಶ್ರೀರಾಮ ಸೇನೆಯವರು, ನಾವು ಪ್ರತಿಭಟನೆ ಎಲ್ಲ ಕಡೆನೂ ಏಕಕಾಲದಲ್ಲಿ ಮಾಡಿದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಈ ಸಲ ಪುನಃ ಮತ್ತೊಂದು ಸಲ ಇಫ್ತಾರ್ ಕರೆದಿರೋದು ಪೇಜಾವರ ಶ್ರೀಗಳು, ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಅವ್ರು ಹೇಳಿದ್ರೆ ಮನುಷ್ಯತ್ವದಲ್ಲಿ ನಾವೆಲ್ಲ ಹಿಂದೂಗಳು ಎಲ್ಲ ಒಪ್ಕೊಳ್ಳೋಣ. ನೀವೆಲ್ಲಾದರೂ ಒಂದು ಬೇರೆ ಯಾವುದೊಂದು ಬೇಕಾದ್ರೆ AC ಹಾಲ್ ಕೊಡಿ ಅವ್ರಿಗೆ, ಅಲ್ಲಿ ಮಾಡಿ. ನೀವು ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದರೆ, ನಾವು ದೇವಸ್ಥಾನದ ಆ ಕಡೆ ಇರೋ ಒಂದು ಕೋಣೆಯಲ್ಲಿ ಕೊಟ್ರಿ, ಅಲ್ಲ ಸ್ವಾಮಿ, ನಾವು ನಮ್ಮ ಮನೆಯಲ್ಲಿ ಹಾಲ್ ಇದೆ, ನಾವು ಕಿಚನಲ್ಲಿ ಮಾತ್ರ ಉಂಡಿದ್ದೇವೆ, ಹಾಲ್ಗೆ ತರಲಿಲ್ಲ ಅಂತ ಹೇಳಿದ್ರು, ಉಂಡಿದ ಮನೆಯಲ್ಲಿ ತಾನೆ. ಸೊ ದೇವಸ್ಥಾನದಲ್ಲಿ ಹಿಂದೂಗಳ ಶ್ರದ್ಧಾ ಕೇಂದ್ರದಲ್ಲಿ ನೀವು ಮಾಡುವಂಥ ಈ ಅಪಚಾರ ಬಹುಸಂಖ್ಯಾತಗಳ ಹಿಂದೂಗಳ ಮೇಲೆ ಆ ಭಾವನೆಗೆ ಧಕ್ಕೆ ತರುವಂಥ ವಿಚಾರ ಇದು. ಇದು ಹಿಂದೆ ಬೇರೆ ಕಾಂಗ್ರೆಸ್ನ ನಾಯಕರು ಮಾಡಿದರೆ ತಪ್ಪಾಗತ್ತೆ. ನಾನಿಲ್ಲಿ ಯಾವುದೇ ರಾಜಕೀಯ ಪಕ್ಷದ ಪರವೋ ವಿರೋಧ ಮಾತಾಡ್ತಾ ಇಲ್ಲ. ನಾನು ಬಹುಸಂಖ್ಯಾತ ಹಿಂದೂಗಳ ಪರವಾಗಿ ಮಾತಾಡಿದೆ. ಹಿಂದೂ ಮಾಸ ವಿರೋಧಿ ಅದಕ್ಕೆ. ಆದ್ರಿಂದ ಹಿಂದೆ ಒಂದ್ಸಲ ಮಂಗಳೂರಲ್ಲಿ ಜನಾರ್ದನ್ ಪೂಜಾ ಅವರು ಇಫ್ತಾರ್ ಕೂಟ ಕೊಟ್ಟಿದ್ರು.
ಆವಾಗ ಅವ್ರು ಕರೆದಿದ್ದಕ್ಕೆ ಸಂಘ ಪರಿವಾರ, ಈಗ ನಾನು ಕೂಡ ಸಂಘದ ಶಿಕ್ಷಕರಾಗಿ ಬಂದವಂಥವನು, ಆದ್ದರಿಂದ ಸಂಘ ಪರಿವಾರದೆಲ್ಲರೂ ತುಂಬ ವಿಚಾರ ನಾವು ಕೂಡ ಪ್ರತಿಭಟನೆ ಮಾಡಿದ್ದೇವೆ. ಆದರೆ ಇದೇ ಪ್ರತಿಭಟನೆ ಉಡುಪಿಯಲ್ಲಾದಾಗ ಆ ಪ್ರತಿಭಟನೆ ಕಾಣಲೇ ಇಲ್ಲ. ನಾವು ಪ್ರತಿಭಟನೆ ಕಂಡಾಗ ಹಿಂಬಾಗಿಲಿನ ಮೂಲಕ ಸಂಘದ ಪರಿವಾರದ ಬೇರೆ ಬೇರೆ ಘಟಕಗಳು ನಮ್ಮ ಜೊತೆಗೆ ನಾವು ಬೆಂಬಲಕ್ಕಿದ್ದೇವೆ, ಮುಂದೆ ಬರೋಂಗಿಲ್ಲ, ನಮ್ಮ ಬೈತಾರೆ, ಈ ವಿಚಾರ. ಹಾಗಾದ್ರೆ ಯಾವ ರೀತಿಯ ಹಿಂದುತ್ವ ನಿಮ್ಮದು? ವಿಚಾರ ಇಷ್ಟೇ, ನೀವು ಇಫ್ತಾರ್ ಏರ್ಪಾಡು ಮಾಡಿದ್ದೀರಿ, ಮಾಡಿ, ನಮ್ಮ ಅಭ್ಯಂತರ ಇಲ್ಲ. ನೀವು ದೇವಸ್ಥಾನದೊಳಗೆ ಮಾಡಿ, ಇಲ್ಲ ಅದು ತಪ್ಪಲ್ಲ ಅಂತ ಹೇಳುದು ಅದನ್ನು ಒಪ್ಕೊಳ್ಳುವಂತ ವಿಚಾರನೇ ಅಲ್ಲ ಅಂತ ಈಗಾಗಲೇ ರತ್ನಾಕರ್ ಅವರೇ, ಈ ವಿಚಾರದಲ್ಲಿ ಎಲ್ಲೋ ಬಿಜೆಪಿ ಇಂಥ ದ್ವಂದ್ವ ನಿಲುವನ್ನು ಎಲ್ಲಾದ್ರೂ ಹೊಂದ್ಕೊಂಡಿದ ಅನ್ನುವಂಥದ್ದು? ಹಾಗಾದ್ರೆ ಅವರ ದೃಷ್ಟಿಯಲ್ಲಿ ಸರಿ, ವಿಷಯ ಕೂಡ ಸರಿ, ನಾನು ಅದನ್ನು ಚಾಲೆಂಜ್ ಮಾಡುದಿಲ್ಲ. ಯಾಕಂತ ಹೇಳಿದ್ರೆ ಅವರು ಮಾತಾಡೋದು ವಿರೋಧವಾಗಿ, ನಾವು ಮಾತಾಡೋದು ವಿರೋಧವಾಗಿ. ಆದರೆ ನಮ್ಮಲ್ಲಿ ಒಂದು ಬೌಂಡ್ರಿ ಲೈನ್ ಉಂಟು, ಲಕ್ಷ್ಮಣ ರೇಖೆ ಉಂಟು. ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಮುಸಲ್ಮಾನರು, ಕ್ರಿಶ್ಚಿಯನ್ರು, ಹಿಂದೂಗಳು ಅವರು ಒಟ್ಟಿಗೆ ಇರಲೇಬೇಕು. ಅದನ್ನು ನಾವು ಬೇರೆ ಮಾಡ್ಲಿಕ್ಕೆ ಆಗ್ತಿತ್ತು. 47ರಲ್ಲಿ ನಾವು ಡಿವೈಡ್ ಆಗುವಾಗ ಮಾಡ್ಬೋದಿತ್ತು, ಆಗ ಮಾಡಲಿಲ್ಲ. ಈಗ ನಾವು ಅವ್ರು ಒಪ್ಪಿದ್ದೇವೆ, ಇದು ಸತ್ಯ ಸಂಗತಿ, ಅದು ಎಲ್ಲರಿಗೂ ಗೊತ್ತಿದೆ. ಅವರನ್ನು ಬಿಟ್ಟು ನಾವು ಬೇರೆ ಆಲೋಚನೆ ಮಾಡಲಿಕ್ಕೆ ಆಗುದಿಲ್ಲ. ಅವರನ್ನು ಸಹೋದರರಾಗಿ ನಾವು ನೋಡಬೇಕು. ಆದರೆ ಎಲ್ಲಿವರೆಗೆ ಬಿಜೆಪಿಯವರು ಮಾಡ್ತಾರೆ, ಒಪ್ತೇನೆ ನಾನು, ಬಿಜೆಪಿಯವರು ಇಫ್ತಾರ್ ಕೂಟ ಮಾಡ್ತಾರೆ, ಯಾಕಂದ್ರೆ ಒಂದು ಕಡೆಯಿಂದ ಆಗ್ತದೆ. ಆದರೆ ಧಾರ್ಮಿಕ ವಿಷಯದಲ್ಲಿ ಬರುವಾಗ ಅದಕ್ಕೆ ನಂದು ವಿರೋಧ ಉಂಟು ವೈಯಕ್ತಿಕವಾಗಿ. ಯಾಕೆಂತ ಹೇಳಿದ್ರೆ ಪೇಜಾವರ್ ಶ್ರೀಗಳ ಬಗ್ಗೆ ಮಾತಾಡುವಷ್ಟು ದೊಡ್ಡ ಜನ ನಾನಲ್ಲ, ಅವರಿಗೆ ಯಾವತ್ತೂ ನಮನ ನಂದು. ಅವರು ಯಾಕಂದ್ರೆ ಅವರು ಮಾಡಿದ ಸಮಾಜಕ್ಕೆ ಮಾಡಿದ ಕೊಡುಗೆ ನಾನು ಕ್ವಶನ್ ಮಾಡುದಿಲ್ಲ. ಆದ್ರೆ ಸಹ ಸಾಮಾನ್ಯವಾಗಿ ಇನ್ ಜನರಲ್ ಅಂತ ಹೇಳ್ತೇವೆ, ಇದರಲ್ಲಿ ನಾವು ಸರಿಯಾಗಿ ವಿಮರ್ಶೆ ಮಾಡಬೇಕು. ಯಾಕಂತ ಹೇಳಿದ್ರೆ ಅವ್ರು ಏನು ಹೇಳಿದ್ರು, ಅಲ್ಲಿ ಕೃಷ್ಣ ಸಾನ್ನಿಧ್ಯ ಉಂಟು. ಈಗ ಇವರು ಹೇಳಿದ್ರು, ಸ್ವಾಮೀಜಿಗಳಲ್ಲಿ ಮಾಡ್ತಾ ಮುಸಲ್ಮಾನರೇ ಹೇಳಿದ್ರು ಅಲ್ಲಿ ಕೃಷ್ಣ ಸಾನ್ನಿಧ್ಯ ಉಂಟು, ಅಲ್ಲಿ ನಮ್ಗೆ ನಮಾಜ್ ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ಬರುದಿಲ್ಲ, ಆದ ಕಾರಣ ತುಂಬಾ ಜನ ಬರಲಿಲ್ಲ ಅಂತ. ಕೃಷ್ಣ ಇಲ್ಲದ ಜಾಗ ಉಂಟಾ? ಕನಕದಾಸನಿಗೆ ಅವನ ಗುರುಗಳು ಬಾಳೆಹಣ್ಣು ಕೊಟ್ರು, ಯಾರು ನೋಡಿದ ಜಾಗದಲ್ಲಿ ಹೋಗಿ ತಿನ್ಬೇಕು ಅಂತ. ಅವರು ಪುನಃ ತಂದ್ರು ಅದನ್ನು. ನನ್ಗೆ ಎಲ್ಲ ಕಡೆಯಲ್ಲಿ ಕೃಷ್ಣ ಕಾಣ್ತಾನೆ. ಪೇಜಾವರ್ ಶ್ರೀಗಳು ಇದ್ದಲ್ಲಿ ಅಲ್ಲಿ ಕೃಷ್ಣ ಇದ್ದಾನೆ ಅವರ ಸಾನ್ನಿಧ್ಯದಲ್ಲಿ, ಅದ್ರಲ್ಲಿ ಎರಡು ಮಾತಿಲ್ಲ. ಅವರು ಹಾಲ್ನಲ್ಲಿ ಮಾಡಲಿ, ಇವತ್ತು ಯಾವುದೋ ಒಂದು ಬೇರೆ ಮದುವೆ ಹಾಲ್ನಲ್ಲಿ ಮಾಡ್ತಾ ಅಂತ ಹೇಳಿದ್ದಾರೆ. ಕಡೆಗೆ ಅದು ಕೂಡ ಜನ ಬರ್ತಾ ಇಲ್ಲ, ಮುಸಲ್ಮಾನರು ಒಪ್ತಾ ಇಲ್ಲ ಅಂತ ಇವತ್ತು ಮೈಸೂರಿನಲ್ಲಿ ಅವ್ರು ಹೇಳಿಕ್ಕುಂಟು, ನೋಡಿದೆ ನಾನು. ಅದೇನು ಇರಲಿ, ಅವರಿದ್ದಲ್ಲಿ ಕೃಷ್ಣ ಸಾನ್ನಿಧ್ಯ ಇದ್ದೆ. ಅವರು ಯಾವ ರೀತಿ ನಮ್ಮನ್ನು ಭಾವಿಸ್ತಾರೆ, ಅವರು ಆ ರೀತಿ ಭಾತೃತ್ವದ ಭಾವನೆಯಿಂದ ನಮ್ಮ ಜೊತೆಗೆ ಬಂದ್ರೆ ನಾವು ಅವರನ್ನು ಸ್ವಾಗತಿಸಬಹುದು. ಯಾಕಂದ್ರೆ ನಾವು ದೊಡ್ಡಣ್ಣ, ಈ ದೇಶದಲ್ಲಿ ಬಹುಸಂಖ್ಯಾತರು, ದೊಡ್ಡಣ್ಣ, ಸ್ವಯಂ ಘೋಷಿತ ದೊಡ್ಡಣ್ಣ ನಾವು. ಅವರು ಅಲ್ಪಸಂಖ್ಯಾತರಾಗಿ ನಮ್ಮ ಹತ್ರ ಬಂದಾಗ ಯಾವಾಗಲೂ ಅವರಿಗೆ ರಕ್ಷಣೆ ಇದೆ. ಎಲ್ಲಿ ಹಿಂದೂ ಮೆಜಾರಿಟಿಲಿ ಇದ್ದಾನೆ, ಅಲ್ಲಿ ಕ್ರಿಶ್ಚಿಯನ್ರು, ಮುಸಲ್ಮಾನರು ಆರಾಮದಲ್ಲಿ ಅವರವರ ಧರ್ಮವನ್ನು ಪಾಲನೆ ಮಾಡಿ ಇರ್ಬೋದು. ಎಲ್ಲೆಲ್ಲಿ ಹಿಂದೂ ಮೈನಾರಿಟಿಯಲ್ಲಿ ಬರ್ತಾನೆ, ಕಾಶ್ಮೀರ ಉದಾಹರಣೆ ಉಂಟು, ವೆಸ್ಟ್ ಬೆಂಗಾಲ್ ಉಂಟು, ನೂರಾರು ಜಾಗದ ಹೆಸರು ಕೊಡ್ತೇನೆ ನಾನು. ಅಲ್ಲಿ ಹಿಂದುವಿಗೆ ಅವನ ಧರ್ಮವನ್ನು ಪಾಲನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ವಿಷಯ. ಈಗ ವಿಷಯ ಏನಂತ ಹೇಳಿದ್ರೆ, ಇವರು ಯಾಕೆ ಇಫ್ತಾರ್ ಕೂಟಕ್ಕೆ ರಾಜಕೀಯದವರು ಮಾಡ್ತಾರೆ ಅಂತ ಹೇಳಿದ್ರೆ, ಜಾತ್ಯತೀತ ನಿಲುವಿಗೆ. ಈ ಜಾತ್ಯತೀತನ್ನು ನಾವು ಅನಾಲಿಸಿಸ್ ಮಾಡಬೇಕು, ಅರ್ಥ ಮಾಡಿಕೊಳ್ಬೇಕು. ಈ ಜಾತ್ಯತೀತ ನಮ್ಮ ಇದು ಮಾಡಿದವರು ಹಾಕಿದಲ್ಲ, ಅಂಬೇಡ್ಕರ್ ಸಾಹೇಬರು ನಮ್ಗೆ ಕೊಟ್ಟದಲ್ಲ ಅದು ಮಾತು. ಮತ್ತು ಅವರ ಬಗ್ಗೆ ನಮ್ಗಷ್ಟು ಗೌರವ ಉಂಟು. ಅದನ್ನು ಇಂದಿರಾ ಗಾಂಧಿ ಅವರು 77ನಲ್ಲಿ 1977ರಲ್ಲಿ ಸೇರಿಸಿದ್ದು ಜಾತ್ಯತೀತ ಶಬ್ದವನ್ನು. ಈ ಜಾತ್ಯತೀತ ಅಂದ್ರೆ ಏನು? ಜಾತಿಯನ್ನು ಮೀರಿದ್ದು, ಎಲ್ಲರೂ ನಮ್ಮ ಸಮವಾಗಿ ಇರಬೇಕು ಅಂತ. ನಾನು ಮುಸಲ್ಮಾನರಲ್ಲಿ ಕೇಳ್ತೇನೆ, ನಿಮ್ಗೆ ಕೃಷ್ಣ ಸಾನ್ನಿಧ್ಯದಲ್ಲಿ ನಮಾಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ನಿಮ್ಗೆ ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಹರೇ ರಾಮ ಹರೇ ಕೃಷ್ಣದವರು ಊಟ ಕೊಡ್ತಾರೆ, ಬಿಸಿ ಊಟ, ಕೃಷ್ಣ ಪ್ರಸಾದ ಅಂತ ಹೆಸರು ಕೊಟ್ಟಿದ್ದಾರೆ, ಕೃಷ್ಣನ ಪ್ರಸಾದ, ಅದು ನಮ್ಗೆ ಬೇಡ. ಇಂಥ ನ್ಯಾರೋ ಮೆಂಟಾಲಿಟಿ ಅಂದ್ರೆ ಸಣ್ಣ ಮನಸ್ಸಿನವರು ನೀವು ಹೇಗೆ ಜಾತ್ಯತೀತರು ಸ್ವಾಮಿ? ಜಾತ್ಯತೀತರು ನಾವು ಹಿಂದೂಗಳು, ಸ್ವಾಮೀಜಿಗಳು ನಿಮ್ಮನ್ನು ಕರೀತಾರೆ ಮಠಕ್ಕೆ, ನಿಮ್ಮ ಉಪವಾಸಕ್ಕೆ ನಾವು ನಿಮ್ಗೆ ಸಪೋರ್ಟ್ ಕೊಡ್ತೇವೆ, ಬನ್ನಿ ನಾವು ಭ್ರಾತೃತ್ವದಲ್ಲಿ ಜೀವನ ಮಾಡುವ. ಇದು ಜಾತ್ಯತೀತ. ನೀವು ಹೋಗ್ತೀರಾ ದೇವಸ್ಥಾನ, ನಿಮ್ಗೆ ಕೃಷ್ಣ ಪ್ರಸಾದ ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ಕೃಷ್ಣ ದೇವಸ್ಥಾನದಲ್ಲಿ ನಿಮ್ಗೆ ತಲೆಬಾಗಿಸ್ಲಿಕ್ಕೆ ಆಗುದಿಲ್ಲ, ನೀವು ಜಾತ್ಯತೀತರು, ನೀವು ನಮ್ಗೆ ಕೋಮುವಾದಿಗಳಂತ ಹೇಳ್ತೀರಿ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಒಂದು ವೇದಿಕೆಯಲ್ಲಿ ನಿಮ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡುವುದು, ಬಹುಸಂಖ್ಯಾತ ಜನರು ಅರ್ಥ ಮಾಡಿಕೊಳ್ಬೇಕು, ಇದು ಜಾತ್ಯತೀತ ಅಲ್ಲ. ಒಪ್ಕೊಳ್ಳೋಣ. ಆದ್ರೆ ಪಕ್ಷದ ನಿಲುವನ್ನು ನೋಡೋದಾದ್ರೆ, ಈಗ ಬಿಜೆಪಿ ಆಗಿರ್ಬೋದು ಇಫ್ತಾರ್ ಕೂಟವನ್ನು ಕೂಡ ಆಯೋಜನೆ ಮಾಡುತ್ತೆ.
ಯಾಕೋಸ್ಕರ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡುತ್ತೆ? ಹಾಗಾದ್ರೆ ವೋಟ್ ಬ್ಯಾಂಕ್ನ ಒಂದು ರಾಜಕೀಯ ತುಷ್ಟೀಕರಣದ ರಾಜಕೀಯ ಅನ್ನುವಂಥದ್ದು ಬಿಜೆಪಿಗೆ ಮುಖ್ಯವಾಗಿದೆಯಾ ಅನ್ನುವಂಥದ್ದು ಒಂದು ಮಾತು ಕೇಳಿ ಬರ್ತಾ ಇರುವಂತ. ಯಾಕಂದ್ರೆ ಕಾಂಗ್ರೆಸ್ ಜಾತ್ಯತೀತ ನಿಲುವನ್ನು ಹೊಂದಿದೆ, ಒಪ್ಕೊಳ್ಳೋಣ, ಇವರು ಹಿಂದೂಗಳು ಮಾತ್ರ ನಮ್ಮ ಒಂದು ಪಕ್ಷ ಇರೋದು ಅನ್ನುವಂತ ರೀತಿಯಲ್ಲಿ ಬೇಕ್ತಾ ಇರುವಂತವ್ರು. ಯಾಕೋಸ್ಕರ ಹಾಗಾದ್ರೆ ಈ ಆಚರಣೆಗಳನ್ನು ಮಾಡಬೇಕು ಅನ್ನುವಂಥದ್ದು? ಇದರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಕೇವಲ ಒಂದು, ನಾನು ಸಾಹೇಬ್ರು ಹೇಳಿದ್ದಕ್ಕೆ ಅವ್ರ ಬಗ್ಗೆ ಗೌರವ ಇದೆ, ಅವರ ಮಾತನ್ನು ಒಪ್ಪತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವರು ಧಾರ್ಮಿಕ ವಿಚಾರಗಳಲ್ಲಿ ಅದನ್ನು ನಾನು ಒಪ್ಪುವಂಥ ಪ್ರಶ್ನೆನೇ ಇಲ್ಲ ಅಂತ. ಈ ವಿಚಾರ ಭಾರತೀಯ ಇವರ ವೈಯಕ್ತಿಕ ವಿಚಾರ, ಇವರು ಯಾವ ರೀತಿ ಖಡಾಖಂಡಿತವಾಗಿ ಹೇಳಿದ್ರು ಅದೇ ಮಾತನ್ನು ಭಾರತೀಯ ಜನತಾ ಪಾರ್ಟಿ ಯಾಕೆ ವೇದಿಕೆಯಲ್ಲಿ ಮಾತಾಡ್ತಾ ಇಲ್ಲ? ಇಲ್ಲಿ ನಾವು ಪ್ರತಿಭಟನೆ ಮಾಡಿದಾಗ ಯಾಕೆ ಸಂಘ ಪರಿವಾರ ನಮ್ಮ ಜೊತೆ ಬರಲೇ ಇಲ್ಲ, ಯಾಕೆ ನ್ಯೂಟ್ರಲ್ ಆಗಿಬಿಟ್ರು? ಅಂದರೆ ಇಲ್ಲೆಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಮುಸಲ್ಮಾನರು ಮಾಡಿದರೆ ತಪ್ಪು, ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನ್ ಮಾಡಿದ್ರೆ ಸರಿ. ಇಂಥ ವಿಚಾರಗಳು ಬಂದಾಗ ನಾವು ಕೂತ್ಕೊಂಡು ಚಿಂತನೆ ಮಾಡಬೇಕು. ಈಗ ನೋಡಿ, ಬಹುಸಂಖ್ಯಾತರ ಅರ್ಥ ಮಾಡ್ಕೋಬೇಕು, ಸರಿ, ಎಲ್ಲಿಯವರೆಗೆ ಇವತ್ತು ನಮ್ಮ ಪರಿಸ್ಥಿತಿ ಹೀನಾಯವಾಗಿದೆ. ಅದು ಇದಕ್ಕೆಲ್ಲ ಕಾರಣ ರಾಜಕೀಯದ ವ್ಯವಸ್ಥೆ ಇರ್ಬೋದು, ಆದರೆ ನಮ್ಮ ಸ್ಥಿತಿ ಹೀನಾಯವಾಗಿದೆ. ನಮ್ಮ ಹಿಂದೂ ನಾಯಕರುಗಳು ಯಾರು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿ ಆಳ್ವಿಕೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರೋ ಅವರಿಂದನೂ ನಾವು ಉದ್ಧಾರ ಆಗೋದು ಕಾಣಿಸ್ತಾ ಇಲ್ಲ. ಕೇಂದ್ರದ ಮೋದಿಜಿಯವರನ್ನು ಬಿಟ್ಟರೆ ಬೇರೆ ಯಾವ ನಾಯಕರುಗಳನ್ನು ಒಪ್ಕೊಂಡು ಭಾರತೀಯ ಜನತಾ ಪಾರ್ಟಿ ಹೋಗೋ ರೀತಿಯಲ್ಲಿ ಇಲ್ಲ. ಆದ್ದರಿಂದ ಇವತ್ತಿನ ಪರಿಸ್ಥಿತಿ, ಬಹುಶಃ ಭಾರತೀಯ ಜನತಾ ಪಾರ್ಟಿಗೆ ಸಂಪೂರ್ಣ ಬಹುಮತ ಬಂದಿದ್ರೆ ಅವರು ಇಫ್ತಾರನ್ನು ನಿಲ್ಲಿಸ್ತಿದ್ರು, ಇಲ್ಲ ವಿಜೃಂಭಣೆಯನ್ನು ಮಾಡ್ತಾ ಇದ್ರು, ಖಂಡಿತವಾಗಿ ಮಾಡ್ತಾ ಇದ್ರು. ಅದನ್ನು ಬಹುಶಃ ಅದನ್ನು ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ರು. ಆದ್ರಿಂದ ನಾನು ಇಲ್ಲಿ ಭಾರತೀಯ ಜನತಾ ಪಾರ್ಟಿಯು ಕಾಂಗ್ರೆಸ್ಸು ಹಿಂದಿನ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಹೇಳಿದ್ದೇವೆ, ಇದು ಇವತ್ತಿನ ವಿಚಾರ ಅಲ್ಲ. ಭಾರತೀಯ ಜನತಾ ಪಾರ್ಟಿಯ ಇತಿಹಾಸಕ್ಕೋದ್ರೆ ಜನಸಂಘದಿಂದನೂ ಕೂಡ ಹಿಂದುತ್ವದ ಪಿತಾಮಹ ಅಂತ ಹೇಳಿದಂಥ ವೀರ್ ಸಾವರ್ಕರ್ಜಿ ಅವರು ರಿಜೆಕ್ಟ್ ಮಾಡಿದಂಥ ಜನಸಂಘ ಅದು. ಯಾಕಂತ ಹೇಳಿದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಹಿಂದೂ ಮಹಾಸಭಾದ ಒಂದು ಸಮಯದ MP ಆಗಿದ್ರು, ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ದಂಥ ಕಾಲ ಬ್ರಿಟಿಷ್ ಆಳ್ವಿಕೆಯಲ್ಲಿ. ಅಲ್ಲಿಂದ ಹಿಂದೂ ಮಹಾಸಭಾದ ಮೇಲೆ ನಿರ್ಬಂಧ ಆದಾಗ ಮತ್ತೆ ಬಂದಂಥ ಜನಸಂಘ ಪ್ರಾರಂಭ ಮಾಡಿದಾಗ ಅವತ್ತೇ ಅದರ ಸಂವಿಧಾನವನ್ನು ವೀರ್ ಸಾವರ್ಕರ್ ಅವರು ತರಿಸಿ ಮಾತಾಡ್ತಾರೆ. ನೋಡಬೇಕಾದ್ರೆ ಕಾಂಗ್ರೆಸ್ ಒಂದು ಜಾತ್ಯತೀತ ಪಕ್ಷ, ಜನಸಂಘ ಒಂದು ಜಾತ್ಯತೀತ ಪಕ್ಷ. ಆಗ ಅವರು ಪ್ರಶ್ನೆ ಮಾಡೋದು ಇದು ಇತಿಹಾಸದಲ್ಲಿರುವಂಥ ರೆಕಾರ್ಡ್. ನಾನು ಔಟ್ ಆಫ್ ರೆಕಾರ್ಡ್ ಮಾಡಿದರೆ ಸಾಹೇಬರು ನಮ್ಮ ಮೇಲೆ ಕೇಸ್ ಮಾಡುವುದು. ಅವತ್ತೇ ಅವ್ರು ಹೇಳ್ತಾರೆ, ಸಂವಿಧಾನ ನೋಡಿ, ಹಿಂದೂ ಮಹಾಸಭಾ ಒಂದು ಹಿಂದೂ ರಾಷ್ಟ್ರೀಯ ರಾಜಕೀಯ ಪಕ್ಷ, ಇದರ ಮೇಲೆ ನಿರ್ಬಂಧ ಇದೆ. ಆಗ ಹೊಸದೊಂದು ಮಾಡಿದ್ದೀರಾ, ಸಂತೋಷ. ಆಗ ನೀವೇನು ಮಾಡಬೇಕಾಗಿತ್ತು? ನೀವು ಇದೊಂದು ಹಿಂದೂ ರಾಷ್ಟ್ರೀಯ ರಾಜಕೀಯ ಪಕ್ಷ ಮಾಡಬೇಕು. ಬದಲಾಗಿ ನೀವು ಮಾಡಿರೋದೇನು ರಾಜಕೀಯ ಜಾತ್ಯತೀತ ಮಾಡಿದ್ದೀರಿ. ಅಂದರೆ ನೀವು ಅಧಿಕಾರದ ಅಮಲಿನಿಂದ ಹೊರಗಡೆ ಬಂದು ಇನ್ನು ಅದಿಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರ ಎಂಬ ವಿಚಾರವೇ ಅಷ್ಟು. ಆದ್ರಿಂದ ನಿನಗೆ ಹಿಂದುತ್ವದ ಮೇಲೆ ಮೋಹವೋ ಅಧಿಕಾರದ ಮೇಲೆ ದಾಹವೋ ಎಂಬ ಪ್ರಶ್ನೆಯನ್ನು ಕೇಳ್ತಾರೆ. ಅಲ್ಲಿಂದ ಪ್ರಾರಂಭ ಆದ ಜಾತ್ಯತೀತೆ ಇವತ್ತು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಕಾಂಗ್ರೆಸ್ನ ತರ ಅಲ್ಪಸಂಖ್ಯಾತರ ಮೋರ್ಚಾ ಇದೆ. ಸಂಘ ಹಿಂದೂ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷ ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೆ ಅವರು ಸ್ಥಾಪನೆ ಮಾಡಿದ 1925ರಲ್ಲಿ. ಆವಾಗಿನ ಸಂಘಕ್ಕೂ ಇವತ್ತಿನ ಸಂಘಕ್ಕೆ ವ್ಯತ್ಯಾಸ ಎಷ್ಟಿದೆ? ಇವತ್ತು ಸಂಘದಲ್ಲೂ ಕೂಡ ಮುಸಲ್ಮಾನರನ್ನು ಮೋರ್ಚಾ ಮಾಡಿದ್ದಾರೆ. ಅದು ಒಪ್ಕೊಳ್ತಕ್ಕಂಥದ್ದಲ್ಲ. ನೀವು ಎಂಥ ಮುಸಲ್ಮಾನರನ್ನು ಒಪ್ಕೊಳ್ಬೇಕು ಅಂತೇಳಿ ನಾವು ಹಿಂದೂಗಳಂತ ಒಪ್ಕೊಳ್ಳೋಂಥ ಮುಸಲ್ಮಾನರನ್ನು ಒಪ್ಕೊಳ್ಳಿ. ನೀವು ಅವರು ಅಲ್ಲಿ ಕೂತ್ಕೊಂಡು ಅವರು ಬೇರೆನೇ ಮಾತಾಡ್ತಾರೆ. ಅವರನ್ನು ನೀವು ಕೇವಲ ಮತಗಳ ಒಂದು ಆಸೆಗೋಸ್ಕರ ನೀವು ಇಡೀ ನಮ್ಮ ವ್ಯವಸ್ಥೆಯನ್ನು ಹಾಳು ಮಾಡಿಟ್ಟಿದ್ದೀರಿ. ಅದನ್ನು ಒಪ್ಕೊಳ್ತಕ್ಕಂಥದ್ದು ಇವತ್ತು ಕೂಡ ಸಂಪೂರ್ಣವಾಗಿ ಇವತ್ತು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಅನಿವಾರ್ಯವಾಗಿ ಕಾಂಗ್ರೆಸ್ ಬೇಡ ಅಂತ ಅನಿವಾರ್ಯವಾಗಿ ಮತ ಹಾಕೋದು. ಅದರಿಂದ ಗೆದ್ದಿದೆ ಹೊರತು ಸಂಪೂರ್ಣವಾಗಿ ಬಹುಮತ ಇದೆ. ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ಬಹುಮತ ಬರಬೇಕಾಗಿತ್ತಲ್ಲ, ಯಾಕೆ 104 ಬಂತು? BBMP ಬೆಂಗಳೂರಲ್ಲಿ 103 ಬೇಕಾಗಿದೆ BBMPಗೆ, ಯಾಕೆ 3 ಸೀಟ್ ಮಾಡಲಿಲ್ಲ ಇವರು? ಕೊನೆ ಕ್ಷಣ ತನಕ, ನಾನೀಗ ರಾಜಕೀಯ ಮಾತಾಡ್ತಿಲ್ಲ, ಕೊನೆ ಕ್ಷಣ ತನಕ ಒದ್ದಾಡಿ ಕೊನೆಗೆ ನಮ್ಗೆ ಬೇಡ ಅಂತ ಬಿಟ್ಟು ಹೋದ್ರಲ್ಲ, ಅದನ್ನೇ ಮೊದಲೇ ಮಾಡಿದ್ರೆ ಸ್ವಲ್ಪ ಮರ್ಯಾದೆ ಅದು ಉಳಿತಾ ಇತ್ತು. ಬೇಡ ನಮಗೆ, ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತೀವಿ ನಾವು ಅಲ್ಲ. ಈಗ ಇದು ಬಹುಶಃ ಆ ವೇದಿಕೆ ಅಲ್ಲ, ಆದರೆ ಅದು ಮಾತು ಬಿಡೋಣ. ಇಫ್ತಾರ್ನ ವಿಚಾರಕ್ಕೆ ಬಂದಾಗ ನಿಮ್ಮ ದ್ವಂದ್ವ ನಿಲುವು, ನೀವು ಯಾಕೆ ಉಳಿದ ಸಂಘ, ಈಗ ಹಿಂದೂ ಮಹಾಸಭೆ ಇರ್ಬೋದು, ಶ್ರೀರಾಮ್ ಸೇನೆ ಇರ್ಬೋದು, ನೀವು ಸಂಘ ನೋಡಬೇಡಿ, ಪಕ್ಷ ನೋಡಬೇಡಿ, ವಿಚಾರಧಾರೆ ನೋಡಿ. ನಿಮ್ಮಲ್ಲಿ 80% ಮೋದಿಜಿಯನ್ನು ಗೆಲ್ಲಿಸಿದ್ದು ಅಲ್ಪಸಂಖ್ಯಾತರಲ್ಲ, ಬಹುಸಂಖ್ಯಾತರ ಹಿಂದೂಗಳು. ನಾವಿರ್ಬೋದು, ಅದು ಹಿಂದೂ ಮಹಾಸಭಾ ಎಲ್ಲರೂ ಸೇರಿ ಹಿಂದಿನ ಯಡಿಯೂರಪ್ಪನ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾತ್ರ ಗೆಲ್ಲಿಸಿದಲ್ಲ, ನಮ್ಮಂತ ಎಲ್ಲ ಹಿಂದೂ ಸಂಘಟನೆಗಳು ಸೇರಿಸಿ ನಮಗೆ ಬದಲಾವಣೆ ಬೇಕಾಗಿತ್ತು, ಮಾಡಿದ್ದೇವೆ. ಆದರೆ ಏನು ಮಾಡಿದ್ರು? ಅಲ್ಲಿ ಅಷ್ಟು ವರ್ಷ ಮಾಡಿದೆ, ಮತ್ತೆ ಬಂದ ತಕ್ಷಣ ಮಾಡಿದ್ರು.
ಅದರಿಂದ ನೋಡಿ, ಮೇಲೆ ಭಗವಂತ ಇದ್ದಾರೆ ಅಂತ ಭಾರತೀಯ ಜನತಾ ಪಾರ್ಟಿ ಅವತ್ತೂ ಕೂಡ ಭಗವಾನ್ ಪ್ರಭು ಶ್ರೀರಾಮನ ಹೆಸರು ತಗೋಬೇಕು, ತುಂಬಾ ಆಲೋಚನೆ ಮಾಡಬೇಕು. ಅದೇ ರೀತಿ ನೀವು ಮಾಡುವಂತ ಕೆಲಸ ಏನಿದೆ ವಿಚಾರ ನೋಡಿ, ಇಫ್ತಾರ್ ಕೊಡಿ, ಬೇರೆಲ್ಲ ಕೊಡಿ, ನಿಮ್ಮ ಪಕ್ಷದಲ್ಲಿ ನೀವು ಸೇರಿಸಿ, ನಿಮ್ಮ ಜಾತ್ಯತೀತ ಪಕ್ಷ ನಿಮ್ಗೆ ಹಕ್ಕಿದೆ ಅವರನ್ನು ಸೇರಿಸ್ಕೊಳ್ಳೋದಕ್ಕೆ. ಅದೇ ನಮ್ಮಲ್ಲೂ ಕೂಡ ನಾವು ಸ್ವಾಗತ ಮಾಡ್ತೇವೆ. ನಾವೆಲ್ಲ ಹಿಂದೂಗಳ ಮೇಲೆ ನಮ್ಮ ಮುಸಲ್ಮಾನರು ಬೇಡ, ಕ್ರೈಸ್ತರು ಅಂತ ಹೇಳಕ್ ಆಗೋದಿಲ್ಲ. ನಮ್ಮ ಪಕ್ಷದಲ್ಲಿ ಕ್ರೈಸ್ತರು ಬರ್ತಾ ಇದ್ದಾರೆ, ಹಾಗಂತ ಮುಸಲ್ಮಾನರು ಬರ್ತಾ ಇಲ್ಲ. ನಾವು ಬೇಡ ಅಂತ ಹೇಳಲಿಲ್ಲ, ಹಾಗಂತೇಳಿ ಅವ್ರಿಗೋಸ್ಕರ ಮೋರ್ಚೆಗಳನ್ನು ನಾವು ಮಾಡೋದು ಇಲ್ಲ. ನಮ್ಗೆ ಅವಶ್ಯಕತೆ, ನಾವೆಲ್ಲ ಒಂದು ಅಂತ ಹೇಳಿದ ಮೇಲೆ ನೀವು ಓಲೈಕೆ ಮಾಡುವಂತ ಮೋರ್ಚೆಗಳು ಏನಕ್ಕೆ ಬೇಕು ನಿಮ್ಗೆ? ಎಸ್ ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ. ಎಸ್ ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. ಗ್ರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಬಹಳಷ್ಟು ವಿಚಾರಗಳನ್ನು ಕೂಡ ಚರ್ಚೆಗಳನ್ನು ಮಾಡ್ತಾ ಇದ್ವಿ. ಇಫ್ತಾರ್ ಕೂಟದ ಹಿಂದಿರುವಂತಹ ಮರ್ಮಗಳು ಏನು, ರಾಜಕೀಯ ದುರುದ್ದೇಶದಿಂದ ಇಫ್ತಾರ್ ಕೂಟವನ್ನು ಆಯೋಜಿಸಲಾಗ್ತಾ ಇದೆಯಾ, ನಿಜವಾಗಿ ಸರ್ವಧರ್ಮದ ಆಚರಣೆಗಳು ಅಥವಾ ಆ ಒಂದು ನಿಯಮಗಳನ್ನು ಪರಿಪಾಲಿಸ್ತಾ ಇದ್ದಾರಾ, ಆಡಳಿತದ ಚೌಕಟ್ಟಿನ ಒಳಗೆ ಮತ ಬ್ಯಾಂಕ್ಗಳನ್ನು ಮಾಡ್ಕೊಳ್ಳಿಕ್ಕೋಸ್ಕರ ಈ ಒಂದು ಸೌಹಾರ್ದ ವೇದಿಕೆಯನ್ನು ಅಥವಾ ಇಫ್ತಾರ್ ಕೂಟವನ್ನು ಬಳಕೆ ಮಾಡ್ತಾ ಇದ್ದಾರಾ, ಎಲ್ಲೂ ರಾಜಕೀಯ ಮಾಡ್ಲಿಕ್ಕೆ ಆಗತ್ತೆ ಅಲ್ಲೆಲ್ಲ ರಾಜಕೀಯ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಈ ವಿಚಾರಗಳಿಂದ ಇವತ್ತು ರಾಜಕೀಯ ಕರಾವಳಿಯಲ್ಲಿ ಯಾವ ರೀತಿಯಲ್ಲಿ ಬೇರು ಹಿಡಿತಿದೆ ಅನ್ನುವಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ. ಚರ್ಚೆ ಮುಂದುವರಿಸ್ತಾ ಇದ್ದೇನೆ. ರಾಜಕೀಯದ ಈ ಒಂದು ಹಿಗ್ಗಾಮುಗ್ಗದ ಒಂದು ಜಂಜಾಟದಿಂದಲೇ ಈ ಒಂದು ಇಫ್ತಾರ್ ಕೂಟ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಪಬ್ಲಿಸಿಟಿ ಬರ್ತಾ ಇದೆ ಅನ್ನುವಂಥದ್ದು. ನಲುಗುವಂಥದ್ದು ಈ ವಿಚಾರಗಳು, ಈ ರಾಜಕೀಯ ದೊಂಬರಾಟದಲ್ಲಿ ನಲುಗುವಂಥದ್ದು ಕಾರ್ಯಕರ್ತರು. ಇದು ಸ್ಪಷ್ಟವಾಗಿ ಇನ್ನಾದ್ರೂ ಭಾರತೀಯ ಜನತಾ ಪಾರ್ಟಿ ಅರ್ಥ ಮಾಡ್ಕೋಬೇಕು. ನಾನು ಇಲ್ಲಿ ನೋಡಿ ರಾಜಕೀಯ ಬಿರಿಸೋದೇ ಅಲ್ಲ, ಆದರೆ ನಾನು ಇಷ್ಟೇ ಹೇಳೋದು, ಈಗ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ಇದೆ, ಸಂಘ ಇದೆ, ಪರಿವಾರಗಳಿದೆ. ಭಾರತೀಯ ಜನತಾ ಪಾರ್ಟಿ ದೊಡ್ಡ ಮಟ್ಟದಲ್ಲಿ ಇವತ್ತೊಂದು ಬೆಳೆದಿರುವಂಥ ಪಕ್ಷ, ಹಿಂದುತ್ವದ ಹೆಸರು ಹೇಳ್ಕೊಂಡೇ ಬಂದಿರುವಂಥದ್ದು. ನಿಮಗೆ ನಮ್ಮ ಗೌರವ ಇದೆ. ನೀವೇನು ಮಾಡಬೇಕು, ವಿಚಾರದ ಸತ್ಯಾಸತ್ಯತೆ ತಿಳ್ಕೋಬೇಕು. ಅದು ಶ್ರೀಗಳಿರಲಿ, ಯಾರೇ ಇರಲಿ, ಅವರೆಷ್ಟೇ ದೊಡ್ಡವರಿರಲಿ. ಇಷ್ಟು ಎಲ್ಲ ಒಳ್ಳೆ ಕೆಲಸ ಮಾಡಿದ ಪ್ರಧಾನಿ ಮೋದಿಜಿ ಅವರು ನಾಳೆ ಒಂದು ತಪ್ಪು ಮಾಡಿದ್ರೆ ಯಾರಾದ್ರೂ ಸುಮ್ಮನೆ ಇರ್ತಾರಾ? ಖಂಡಿತ ಇಲ್ಲ. ನಾವಿಷ್ಟು ಪ್ರೀತಿಯಿಂದ ನಾವು ನೋಡ್ಕೊಳ್ಳೋರು, ಯಾಕಂದ್ರೆ ನಾವು ಯಾರನ್ನು ಪ್ರೀತಿ ಮಾಡ್ತೇವೆ ಅವರ ತಪ್ಪನ್ನು ಸಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವಾಗ ನಮ್ಮ ಮಗು ನಮ್ಮ ಮನೆಯಲ್ಲೇ ಅದು ತಪ್ಪು ಮಾಡ್ತಾ ಇದ್ರೆ ನಾವು ಅದನ್ನು ತಿದ್ದೋದಿಲ್ವಾ? ತಿದ್ದಲೇಬೇಕು, ಇಲ್ಲ ಅಂತ ಅದೇ ದಾರಿಯಲ್ಲಿ ಹೋಗುತ್ತೆ ಅದು. ಆದ್ರಿಂದ ಭಾರತೀಯ ಜನತಾ ಪಾರ್ಟಿ ಹಲವಾರು ಸಲ ನಾವು ಹೇಳಿದ್ದೇವೆ, ವಿನಂತಿಯನ್ನು ಮಾಡಿದ್ದೇವೆ. ಇವಾಗ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಪ್ರತಿಭಟನೆ ಮಾಡಬೇಕು. ಈಗ ನಾವು ರಾಜಕೀಯ ಪಕ್ಷ ಆಗಿದ್ರೂ ಕೂಡ ಎಷ್ಟೋ ಸಲ ಭಾರತೀಯ ಜನತಾ ಪಾರ್ಟಿಗೋಸ್ಕರ ಅವರು ಮಾಡ್ತಾ ಇದ್ದಾರೆ, ಹೋಗ್ಲಿ ಮಾಡಲಿ ಅಂತ ನಾವು ಎಷ್ಟೋ ಸಲ ಅದಕ್ಕೆ ಬೆಂಬಲ ಕೊಟ್ಟಿದ್ದೇ ಇದೆ. ನಾವು ಪ್ರತಿ ಸಲ ಎಲ್ಲ ಸಂಘ ಪರಿವಾರ ಅಲ್ಲದೆ ಸಂಘ ಪರಿವಾರದ ಹೊರಗಿರೋ ಎಲ್ಲ ಸಂಘಟನೆಗಳು, ಪಕ್ಷ ನಾವೆಲ್ಲ ಸೇರಿ ಸಪೋರ್ಟ್ ಮಾಡಿರೋದ್ರಿಂದನೇ ಅಧಿಕಾರಕ್ಕೆ ಬಂದಿದ್ದು. ಇಲ್ಲಾಂದ್ರೆ ನೋಡಿ, ನಾವೆಲ್ಲ ಜಗಳ ಆಡಿ ಅಧಿಕಾರಕ್ಕೆ ಬಂದಿದ್ಯಾ? ಸಾಧ್ಯನೇ ಇಲ್ಲ ಬರಲಿಕ್ಕೆ. ಆದ್ರಿಂದ ಮೊದಲು ನಮ್ಮಲ್ಲಿ ಒಮ್ಮತ ಮೂಡಬೇಕಾದ್ರೆ ನೀವು ಒಂದು ದೊಡ್ಡ ಪಾರ್ಟಿಯಾಗಿ ನೀವು ಒಂದು ದಿಟ್ಟ ಹೆಜ್ಜೆ ಇಡಿ. ಏನ್ ಮಾಡಿ, ಅಲ್ಲಿ ತಪ್ಪಾಗ್ತಾ ಇದೆ, ನೀವ್ಯಾಕೆ ನಿಯೋಗ ಕಳಿಸೋದಿಲ್ಲ ಶ್ರೀಗಳ ಹತ್ರ? ನೋಡಿ ಸ್ವಾಮಿ, ಇದು ತುಂಬಾ ಹಿಂದೂಗಳ ಮನಸ್ಸಿಗೆ ನೋವಾಗುವಂಥದ್ದು, ಇದನ್ನು ಮಾಡಬೇಡಿ. ನೀವು ಮಾಡೋದಿದ್ರೆ ಹೊರಗಡೆ ಎಲ್ಲಾದ್ರೂ ಮಾಡಿ, ಅಥವಾ ಬೇರೆ ಏನಾದ್ರೂ ಕಾರ್ಯಕ್ರಮ ಮಾಡಿ. ಸರಿ, ನಿಮ್ಮ ಒಂದು ಕೆಲಸ ಮಾಡಿ, ನೀವು ಇಲ್ಲಿ ಇಫ್ತಾರ್ ಕೊಡೋದ್ರೆ ನಿಮ್ಮ ನೇತೃತ್ವದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಸಂಘ ಪರಿವಾರ ನಾವೆಲ್ಲ ಬರ್ತೀವಿ. ಒಂದು ಅವರ ಮಸೀದಿಯಲ್ಲಿ ನಾವು ಕೃಷ್ಣನನ್ನ, ಬೇರೆ ಯಾರು ಬೇಡ, ಭಗವಾನ್ ಶ್ರೀಕೃಷ್ಣನನ್ನೇ ಮೂರ್ತಿ ಇಟ್ಟು ಪೂಜೆ ಮಾಡೋಣ. ನಾವು ಅಲ್ಲಿ ಯಾಕೆ ಅಲ್ಲಿ ಅಡ್ಡ ಬೀಳಬಾರ್ದು? ನಮಗೆ ಅಲೌಡ್ ಇಲ್ಲ. ನಾನ್ ಹಿಂದೂಸ್ ಆರ್ ನಾಟ್ ಅಲೌಡ್. ಕೆಲವು ದೇವಸ್ಥಾನದಲ್ಲಿ, ಎಲ್ಲ ದೇವಸ್ಥಾನದಲ್ಲೆಲ್ಲ ಮುಸಲ್ಮಾನರು ಬರ್ತಾರೆ. ಎಲ್ಲೋ ಕಡೆ ಪ್ರಶ್ನೆ ಕೇಳುವಂಥ ವಿಚಾರ, ನಮ್ಮ ಕರಾವಳಿಯಲ್ಲಿ ಬೇರೆ ಬೇರೆ ವಿಚಾರಗಳು ಬಂದಾಗ ಅವರು ಬರ್ತಾರೆ, ಅವರ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ. ನಮ್ಗೆ ಅಭ್ಯಂತರ ಇಲ್ಲ ಅದರಲ್ಲಿ, ಒಳ್ಳೇದಾಗ್ಲಿ ಅಂತಾನೆ ಹೇಳೋದು. ಆದರೆ ಈ ಮನಸ್ಸು ನಮ್ಮಲ್ಲಿ ಮಾತ್ರ ಯಾಕೆ, ನಿಮ್ಮಲ್ಲಿ ಯಾಕಿಲ್ಲ? ಒಂದು ವೇಳೆ ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಸರಿ ಮಾಡ್ಕೊಳ್ಳಿ. ಅದಕ್ಕೆ ಎಷ್ಟು ಚಾನ್ಸ್ ಬೇಕು? ಇವತ್ತು ಚಾನ್ಸ್ ಕೊಡುವ ಹಂತದಲ್ಲಿ ಇಲ್ಲ ನಾವು.
ನಾವೆಲ್ಲವನ್ನು ಕಳ್ಕೊಂಡಿದ್ದೇವೆ. Yes. ನಾವೇ ಸಮಸ್ಯೆ ಇನ್ನೊಂದು ಮಾತು ಕೂಡ ಕೇಳಿ ಬರ್ತದೆ, ಹಿಂದೂ ಮಹಾಸಭಾಕ್ಕೆ ಪಬ್ಲಿಸಿಟಿ ಬೇಕು, ಅದಕ್ಕೋಸ್ಕರ ಖಂಡಿತ ಇಲ್ಲ. ನಾನು ಅದನ್ನೇ ಹೇಳಿ ನೋಡಿ, ಪಬ್ಲಿಸಿಟಿ ಬೇಕಿದ್ರೆ ಅವರು ಪ್ರತಿ ಬಾರಿ ಕೂಡ ಪಬ್ಲಿಸಿಟಿಗೋಸ್ಕರ ಒಂದಷ್ಟು ಒಂದು ಇದು ಪಬ್ಲಿಸಿಟಿಯ ವಿಚಾರ ಅಲ್ಲ, ಇದು ಒಂದು ಭಾವನೆಯ ವಿಚಾರ. ಈ ವಿಚಾರ ನಮ್ಗೆ ನೋವಾದಾಗ ಯಾರು ಕೇಳ್ತಾ ಇಲ್ಲ. ನಾವು ಯಾರನ್ನು ನಂಬಿದ್ದೇವೆ, ಯಾರು ಭಾರತೀಯ ಜನತಾ ಪಾರ್ಟಿ ಇಷ್ಟು ದೊಡ್ಡ ಪಕ್ಷವಾಗಿ ಬೆಳೆಸಲಿಕ್ಕೆ ಕೇವಲ ಅದರ ಕಾರ್ಯಕರ್ತರು ನಾವು ಆಗಿದ್ವಿ. ಇವತ್ತು ನಮ್ಮಲ್ಲಿರೋರಲ್ಲಿ ಯಾರು ಆ ಪಕ್ಷದಲ್ಲಿ ನೋವಾಗಿ ಹೊರಗೆ ಬಂದವರು, ಸಂಘದಿಂದ ಹೊರಗೆ ಬಂದವರು, ಅಯೋಧ್ಯೆ ವಿಚಾರದಲ್ಲಿ ಜೈಲಲ್ಲಿದ್ದವರು, ಎಷ್ಟೋ ಕೇಸ್ಗಳು ಮಾಗಿ ಹೊರಗಡೆ ಬಂದು ಅವರನ್ನು ಉಪಯೋಗ ಮಾಡಿ ಬಿಸಾಡಿದ ಮೇಲೆ ಹೊರಗಡೆ ಬಂದು ನಮ್ಮ ಜೊತೆ ಇರುವಂಥವರು. ಆದ್ದರಿಂದ ಒಂದು ಕಡೆ ನೋವಾಗಿ ಬಂದಂಥವರು ನಾವೆಲ್ಲ ಸೇರಿದ್ದೇವೆ. ಅದನ್ನು ಇದಕ್ಕೆ ಆದರೂ ಕೂಡ ನಾಯಕತ್ವ ಹೇಗಿದೆ ಅಂತ ಎಲ್ಲ ವಿಚಾರ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡೋದಲ್ಲ, ಒಳ್ಳೆ ಕೆಲಸ ಮಾಡಿದ್ರೆ ಬೆಂಬಲ ಕೊಡುವಂಥದ್ದಿದೆ. ಆದರೆ ಇಂಥ ವಿಚಾರಗಳು ಯಾಕಂತ ಹೇಳಿದ್ರೆ ಇದು ಬುನಾದಿ. ಧಾರ್ಮಿಕತೆ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡುವಂಥ ವಿಚಾರವೇ ಇಲ್ಲ ಅಂತ ಸಾಹೇಬ್ರು ಹೇಳಿದ್ರು. ಇವರಿಗಿರುವ ವಿಚಾರ ಯಾಕೆ ಆ ಪಕ್ಷಕ್ಕಿಲ್ಲ, ಆ ಪಕ್ಷದ ಹಿರಿಯರಿಗಿಲ್ಲ? ಯಾಕೆ ನೀವೊಂದು ಯಾರನ್ನು ಕಳಿಸಿಲ್ಲ ಅವ್ರ ಜೊತೆ? ನೀವು ಸಂಘದವರ ಹತ್ರ ಮಾತಾಡಿದ್ರೆ ನಮ್ಮ ಕೇಳೋ ಬದಲು ನೀವು ಯಾಕೆ ಶ್ರೀಗಳ ಹತ್ರ ಮಾತಾಡಿಲ್ಲ? ನೀವು ಹಿಂದೆ ಇಂತೆಲ್ಲ ಸಮಸ್ಯೆಗಳಾಗಿದೆ, ಯಾಕೆ ಈ ಸಲ ನೀವು ಅದು ಮಾಡಬೇಡಿ? ಅಂತರಲ್ಲಿ ಏನು ಲಾಭ ಇದೆ? ವಿಚಾರ ಇಷ್ಟೇ ಇದೆ. ಅಲ್ಲಿ ಬಂದಂತ ನಮ್ಮ ಮಾಡಿದವರು ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ಮೋರ್ಚಾ, ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಮೌನವಾಗಿದೆ. ಅದೇ ಇಷ್ಟೆಲ್ಲ ವಿಚಾರ ಇದ್ರೆ ನೀವು ಸರಿ, ನೀವೇ ಒಪ್ಕೊಳ್ಳೋಣ, ಇಲ್ಲ ಅವರೆಲ್ಲ ನಮ್ಮವರು ಎಲ್ಲವೂ ಸರಿ, ನೀವು ಹೇಳೋದೆಲ್ಲ ಕರೆಕ್ಟ್, ಅವರು ಕೃಷ್ಣನ ಮುಂದೆ ಅಡ್ಡ ಬಿದ್ರು ಎಲ್ಲ ಸರಿ. ಯಾಕೆ ಜನಾರ್ದನ್ ಪೂಜಾರಿ ಇಫ್ತಾರ್ ಕೊಟ್ಟಾಗ ಅದು ದೇವರಲ್ವೇ? ಶಿವನು ಕೂಡ ದೇವರೇ ಅಲ್ವೇ? ಅಲ್ಲಿ ಅಡ್ಡ ಬಿದ್ರೇನು ಶಿವನ ಮುಂದೆ ಅಡ್ಡ ಬಿಡೋದಲ್ವ? ಯಾಕೆ ನೀವು ಪ್ರತಿಭಟನೆ ಮಾಡಿ? ನಾವು ಮಾಡಿದ್ವಿ. ನಮ್ಮ ಅವತ್ತಿನ ಏನು ನಿಲುವಿದೆ ಇವತ್ತು ಅದೇ ನಿಲುವು. ನಾವು ಬದಲಾಗಿಲ್ಲ, ನೀವು ಬದಲಾಗಿದ್ದೀರಾ. ಅಧಿಕಾರದ ಆಸೆಗೆ ನೀವು ಎಲ್ಲರನ್ನು ಬಲಿ ಮಾಡ್ತಾ ಇದ್ದೀರಾ. ಇದನ್ನು ನೋಡಿಕೊಂಡು ಕೂತ್ಕೊಳ್ಳುವಂತ ವಿಚಾರ, ಕೈಕಟ್ಟಿ ಕೂರುವಂತ ವಿಚಾರ ಇವತ್ತು ಪಬ್ಲಿಸಿಟಿ ಬೇಕಾಗಿದ್ರೆ ನಾನು ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೇನೆ. ಭಗವಾನ್ ಶ್ರೀರಾಮನ ಮೂಲ ವಕಾಲದ್ದಾರೆ ನಾವು. ಇವತ್ತು ಕೂಡ ಕೋರ್ಟಲ್ಲಿ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಹೋರಾಟ ಮಾಡ್ತಾ ಇಲ್ಲ, ವಿಶ್ವ ಹಿಂದೂ ಪರಿಷತ್ನವರು ಮಾಡ್ತಾ ಇಲ್ಲ, ನಡೆಸ್ತಿರೋದೇ ಹಿಂದೂ ಮಹಾಸಭಾ. ನಮ್ಮ ಅನುಪಸ್ಥಿತಿಯಲ್ಲಿ 40 ವರ್ಷ ನಿರ್ಬಂಧ ಆವಾಗ ವಿಶ್ವ ಹಿಂದೂ ಪರಿಷತ್ ಅದನ್ನು ಎತ್ಕೊಂಡಿತ್ತು, ಸಂತೋಷದ ವಿಚಾರ. ಅದನ್ನು ಭಾರತೀಯ ಜನತಾ ಪಾರ್ಟಿ ರಾಜಕೀಯವಾಗಿ ಬಳಸ್ಕೊಂಡು ಅವತ್ತಿನ ಸರ್ಕಾರದಿಂದಲೂ ಕೂಡ ಅದನ್ನು ಉಪಯೋಗ ಮಾಡ್ಕೊಂಡು ಬಂತು. ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂದರೆ ಈ ದೇಶದಲ್ಲಿ ಒಂದು ಒಳ್ಳೆಯ ಸರ್ಕಾರವನ್ನು ಕೊಟ್ಟರು. ಆದರೆ 2ನೇ ಬಾರಿಗೆ ನಾವು ವೋಟ್ ಮಾಡಿದ್ದೀವಿ. ಸ್ವತಃ ನಾನು ಬೇರೆಯವರ ಬಗ್ಗೆ ನಾನು ವೋಟ್ ಮಾಡಿದ್ದೀನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ. ಸರ್ಕಾರ ಬರಲೇ ಇಲ್ಲ. ಯಾಕಂತ ಹೇಳಿದ್ರೆ ಅವತ್ತು ಹೇಳ್ಬೋದು ಅವರು ನಮ್ದು ಸಮಸ್ಯೆ ಇತ್ತು, ಮತ್ತೊಂದಿತ್ತು, ಅದು ಇತ್ತು ಅಂತ ಎಲ್ಲ ಹೇಳ್ಬೋದು. ಆದರೆ ಪ್ರಭು ಶ್ರೀರಾಮನಿಗೆ ಗೊತ್ತಿದೆ ಆ ಸರ್ಕಾರ ಮತ್ತೆ ಬರ್ಲಿಕ್ಕೆ ಬಿಡಲಿಲ್ಲ. ಇವರಿಂದಲೇ ಮತ್ತೆ ಬಂದಂಥದ್ದು ನಮ್ಮನ್ನೆಲ್ಲ ಧೃತಿಗೆಡಿಸುವಂಥ ಸರ್ಕಾರ ಬಂದಿದ್ದದು. ಈ ನಂತರ ಮತ್ತೆ ನರೇಂದ್ರ ಮೋದಿಜಿ ಅವರಿಗೆ ಕೊಟ್ಟಿದ್ದು. ನಾವು ಅವರನ್ನು ವ್ಯಕ್ತಿಯಲ್ಲ ಶಕ್ತಿ ಅಂತ ನಮ್ಮ ಎಲ್ಲ ಕಚೇರಿಗಳಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ವಿರೋಧ ಇದ್ದಿದ್ರೆ, ಮೋದಿಜಿ ಅವರ ವಿರೋಧಿ ಆಗಿದ್ರೆ ನಾವ್ಯಾಕೆ ನಮ್ಮ ಕಚೇರಿಗಳಲ್ಲಿ ಅವ್ರ ಫೋಟೋ ಹಾಕ್ತೀವಿ? ಯೋಗಿ ಆದಿತ್ಯನಾಥ್ ಅವರ ಫೋಟೋ ಯಾಕೆ ಹಾಕ್ತೀವಿ? ನಾವು ನರೇಂದ್ರ ಮೋದಿಜಿನ ಒಪ್ಕೊಂಡಿದ್ದೆ. ಭಾರತೀಯ ಜನತಾ ಪಾರ್ಟಿ ನಿಲುವನ್ನು ಒಪ್ಕೊಳ್ಳಕ್ ಸಾಧ್ಯನೇ ಇಲ್ಲ. ನಾನು ಭಾರತೀಯ ಜನತಾ ಪಾರ್ಟಿ ಕೊನೆಯದಾಗಿ ಇಷ್ಟೇ ಹೇಳೋದು, ಇವತ್ತು ಸಮಯ ಮೀರಿಲ್ಲ. ನೀವು ಶಕ್ತಿಶಾಲಿಗಳಾಗಿದ್ದೀರಿ, ನೀವು ಕಳಿಸಿ ನಿಮ್ಮ ಯಾರಿದ್ದಾರೆ, ನಿಮ್ಮ MLAs ಇರ್ಬೋದು, ಯಾರೇ ಜನಪ್ರತಿನಿಧಿ ಕಳಿಸಿ ಅವ್ರ ಹತ್ರ ಮಾತುಕತೆ ಮಾಡಿ, ಅದಕ್ಕೆ ಅವಕಾಶ ಕೊಡಿಸಬೇಡಿ. ನೀವು ನೋಡಿ, ಸರ್ಕಾರ ನಡೆಸುವುದು ಸಂವಿಧಾನ ಮುಖಾಂತರ. ಇದರಲ್ಲಿ ರಾಮ ಕೃಷ್ಣ ಎಲ್ಲ ನಮ್ಮ ಈ ದೇಶದ ಮಹಾಪುರುಷರು, ಗೌರವ, ಇದು ನಮ್ಮ ಸಂಸ್ಕೃತಿಯ ಪ್ರತೀಕ ಅವರು, ಅದರಲ್ಲಿ 2 ಮಾತಿಲ್ಲ. ಸಂವಿಧಾನದ ಪ್ರಕಾರ ನಾವು ನಡಿಬೇಕಾಗ್ತದೆ. ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ, ಹಿಂದುತ್ವ ಅಂತ ಹೇಳಿದ್ರೆ ಖಾಲಿ ನಮ್ಮ ಭಜನೆ ಕೀರ್ತನೆ ಮಾಡಿ ರಾಹುಲ್ ಗಾಂಧಿ ಹೋಗಿ ನಾಮ ಸಮುದ್ರ ಅದಲ್ಲ. ಇದು ಒಂದು ಜೀವನ ಪದ್ಧತಿ. ಇದರಲ್ಲಿ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಎಲ್ಲರೂ ಇದ್ದಾರೆ. ಅದರ ಪ್ರಕಾರ ಸರ್ಕಾರ ನಡಿಬೇಕು. ಹಿಂದೂ ಅಂತ ಹೇಳಿ ಹೋಗ್ಲಿಕ್ಕೆ ಆಗುದಿಲ್ಲ. ಇದು ಕಾನೂನಿನ ಒಂದು ಇದು. ಇವರಿಷ್ಟು ಮಾತಾಡಿದ್ದಕ್ಕೆ ಒಂದೇ ನಂದು ಆನ್ಸರ್. ಆದರೆ ನರೇಂದ್ರ ಮೋದಿಯವರಾಗಲಿ BJP ಸರ್ಕಾರವಾಗಲಿ ಕೆಲಸ ಮಾಡ್ತದೆ ಏನು, ಈ ದೇಶ ಸಂಸ್ಕೃತಿ ಉಳಿಸುವ ಪರವಾಗಿ ಕೆಲಸ ಮಾಡ್ತದೆ. ಅದರಲ್ಲಿ ಜಾಸ್ತಿ ಕೆಲವರಿಗೆ ಕಾಣ್ಬೋದು ಅದು ಹಿಂದೂಗಳ ಪರವಾಗಿ ಮಾಡ್ತಾರೆ ಅಂತ, ಕೆಲವರಿಗೆ ಕಾಣ್ಬೋದು ಹಿಂದೂಗಳ ಪರವಾಗಿ ಅಲ್ಲ, ಎಲ್ರಿಗೋಸ್ಕರ ಮಾಡಿದ್ದಾರೆ ಅಂತ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ. ಯಾಕಂದ್ರೆ ಬಹುಸಂಖ್ಯಾತರಾಗಿ ಹಿಂದೂಗಳಿರುವಾಗ ಖಂಡಿತವಾಗಿ ಬಹುಸಂಖ್ಯಾತರಿಗೆ, ಆದರೆ ಅವರ ಪ್ರತಿಯೊಂದು ನಡೆ ನುಡಿ ಈ ದೇಶದ ಬಹುಸಂಖ್ಯಾತರಿಗೆ, ಈ ದೇಶ ಸಂಸ್ಕೃತಿ ಅದೇ ಹಿಂದುತ್ವ. ಈ ದೇಶ ಸಂಸ್ಕೃತಿ, ಈ ದೇಶದ ಯಾವುದು ಇದು ಉಂಟು, ಪರಂಪರೆ ಉಂಟು, ಅದರ ಪರವಾಗಿ ಉಂಟು. ಆದ ಕಾರಣ BJP ಯಾವತ್ತೂ ಅದೇ ರೀತಿಯಲ್ಲಿ ನಡೆಯಲ್ಲಿ ಹೋಗುವಂಥದ್ದು. ಮತ್ತೆ ಈಗ ರಾಮನ ಈಗ ಮಂದಿರದ ವಿಷಯ ಅವರು ಹೇಳಿದ್ರು,
ಕಮ್ಮಿಯಲ್ಲಿ 45 ವರ್ಷ ಆಗಿರಬೇಕು ಒಂದು ವ್ಯಕ್ತಿಗೆ. ಅವನಿಗೆ ಮೊನ್ನೆದು ಲಾಸ್ಟ್ ನಮ್ಮ ಕೊನೆಯ ರಾಮ ಮಂದಿರದ ಹೋರಾಟದ ನೆನಪುಳಿಬೇಕಾದ್ರೆ ಅದಕ್ಕಿಂತ ಕೆಳಗಿನವರಿಗೆ ಯಾರಿಗೂ ಗೊತ್ತಿಲ್ಲ. ಅದು ನಾವು ನಮ್ಮ ನೆಕ್ಸ್ಟ್ ಜನರೇಷನ್ ನಾವು ಹೇಳಬೇಕು, ನಾವು ಏನು ಹೋರಾಟ ಮಾಡಿ. ನಾನು ಹೋಗಿದ್ದೇನೆ ಅಯೋಧ್ಯೆಗೆ, ನಾನು ಪೆಟ್ಟು ತಿಂದಿದ್ದೇನೆ. ನಾನು 7 ದಿವಸ ಮಲಗಿದ್ದೇನೆ ಅಲ್ಲಿ ಪೆಟ್ಟು ಬಿದ್ದು 89ನಲ್ಲಿ. ಗೊತ್ತಾ, ನನ್ಗೆ ಗೊತ್ತುಂಟು ರಾಮ ಮಂದಿರಕ್ಕೆ ಎಷ್ಟು 200 ಕಿಲೋಮೀಟರ್ ನಡೆದುಕೊಂಡು ಹೋಗಿದ್ದೇನೆ. ಆಗ ನಮ್ಮ ಯೌವನದ ಸಮಯ. ಆಗ 80 ಹಿಡಿರಿ, 80, 20, 35 ಒಂದು 15 ವರ್ಷ ಬೇಡ ಒಬ್ಬನಿಗೆ ಜ್ಞಾಪಕಗೊಳ್ಳಿ. 45 ನಮ್ಮ ರಾಯರಿಗೆ ಎಷ್ಟು ಪ್ರಾಯ ಗೊತ್ತಿಲ್ಲ. ಆದ್ರೆ ಕೇಳಿ ಪ್ರಾಯ ನಮ್ಮಲ್ಲಿ ಇದೆ. ಇನ್ನೊಂದು ವಿಚಾರ ಈಗ ನಾವು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತೇವೆ, ನಾವು ಯಾರು ಹುಟ್ಟಲಿಲ್ಲ. ಆದ್ರೆ ನಮ್ಮ ಹಿರಿಯರು ಹೇಳಿ ಹೋದನ್ನು ತುರ್ತು ಪರಿಸ್ಥಿತಿ ಬಗ್ಗೆ ಮಾತಾಡ್ತೇವೆ. ವರ್ಷ ಆಗಿರ್ಬೋದು. ನಮ್ಮ ಹಿರಿಯರು ಹೇಳಿದ್ದಾರೆ, ಹಿರಿಯರು ಹೇಳಿದ ಎಲ್ಲ ಒಪ್ಕೊಳಕ್ಕಾಗತ್ತಾ? ಇವತ್ತು ಟೆಕ್ಸ್ಟ್ ಬುಕ್ ಅಲ್ಲಿ ಖಾಲಿ ಯೇಸುವಿನ ಮತ್ತು ಇಸ್ಲಾಂ ಮಾತ್ರ ಹೇಳ್ತಾರೆ. ನನ್ನ ಅವಕಾಶ ಮಾತಾಡ್ಲಿಕ್ಕೆ ಸರಿ. ಆದ ಕಾರಣ ಇದನ್ನು ನಾವು ತಪ್ಪು, ಎಲ್ಲ ತಪ್ಪು ಅಂತ ಹೇಳುವಂತದ್ದು ಅದು ಬುದ್ಧಿವಂತಿಕೆ ಅಲ್ಲ. ಒಂದು ಸಂವಿಧಾನಬದ್ಧವಾಗಿ ಸಂವಿಧಾನದಲ್ಲಿ ಗೀತೆಯ ಮೇಲೆ ಕೈ ಇಟ್ಟು ನಾವು ಸತ್ಯವನ್ನೇ ಹೇಳುವಂತದ್ದು ಯಾಕೆ ಅಲ್ಲಿ ನಮ್ಮ ಡೆಲಿಗೇಷನ್ ಹೋಗಿದ್ದ ಇಲ್ವಾ ಅಂತ ನನ್ಗೆ ಗೊತ್ತುಂಟು, ಹೋಗಿದ್ದಾರೆ. ಅವರಿಗೆ ಪ್ರತಿ ಸತಿ ನಾವು ಅವ್ರಿಗೆ ಮಾತಾಡುವಾಗ ಅವರಿಗೆ ಯಾಕಂದ್ರೆ ಈ ಪ್ರಶ್ನವ್ರು ಇದು ಮಾಡುವಾಗ ಸ್ವಲ್ಪ ಅವ್ರು ಮಾತಾಡಿದ ಅರ್ಥ ಇನ್ನೊಂದು ಮಾಡಿಕೊಳ್ತಾರೆ. ಅವರಿಗೆ ಹೋಗಿ ನಾವು ಹೇಳ್ತೀವಿ. ಉದಾಹರಣೆಗೆ ಮೊನ್ನೆ ಹೇಳಿದ್ರು ಅಚ್ಚೆ ದಿನ ಇನ್ನು ಬರಲಿ ಅಂತ ಹೇಳಿದ್ರು. ಇವತ್ತು ಹೇಳ್ತಾರೆ ನಾನು ಹಾಗೆ ಹೇಳಿದ್ದಲ್ಲ, ಅವರು ಈ ರೀತಿಯ ಒಳ್ಳೆ ಒಂದು ನಾನ್ ಕರಪ್ಟ್ ಒಂದು ಇಷ್ಟು ಒಳ್ಳೆ ಸರ್ಕಾರ ಕೊಟ್ಟಿದ್ದಾರೆ, ಅವರ ಪರವಾಗಿ ನಾನು ಮಾತಾಡಿ ಅಂತ ಹೇಳಿದ್ದಾರೆ ಅವರು. ಆದ ಕಾರಣ ಅವರು ಹೇಳಿದ್ದನ್ನು ಈ ಪತ್ರಿಕೆಯವರು ಯಾವ ರೀತಿ ತಿರುಗಿಸ್ತಾರೆ, ಯಾವ ರೀತಿ ಮಾಡ್ತಾರೆ ಅದನ್ನು ನಾವು ನಂಬಲಿಕ್ಕೆ ಶ್ರೀಗಳ ಬಾಯಿಂದ ಹೇಳಿದ ನೇರ ಮಾತು ಮಾತ್ರ, ಬೇರೆ ಯಾವುದನ್ನು ನಾವು ನಂಬಲಿಕ್ಕೆ ಆಗುದಿಲ್ಲ. ಆದ ಕಾರಣ ಅವ್ರು ಯಾರು ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ ನನಗೆ ಜನ ಸಿಗ್ತಾ ಇಲ್ಲ ಇಫ್ತಾರ್ ಕೂಟ ಮಾಡ್ಲಿಕ್ಕೆ, ಅವರು ಬರ್ಲಿಕ್ಕೆ ಒಪ್ಪುದಿಲ್ಲ ಅಂತ ಹೇಳಿದ್ದಾರೆ. ನಡೆಯೋದು ಸಾಧ್ಯ ಬಹಳಷ್ಟು ಕಡಿಮೆ ಉಂಟು ನೋಡಿ. ಒಂದು ಇದು ನೋಡಿ, ಏನು ಅವರು ಜೀವಮಾನದಲ್ಲೇ ಒಪ್ಪುದಿಲ್ಲ ಅದ ವಿಷಯ. ಮೊನ್ನೆ ಸೈಡ್ ನ ಹಾಲ್ ನಲ್ಲಿ ಮಾಡಿ ಎಲ್ಲಿ ಮಾಡ್ಲಿ ಅವರು ತಲೆಬಾಗಿದ್ರು. ಇದು ಒಂದು ಅವರ ಒಳಗೆ ಅವರಿಗೆ ವಿರೋಧ ಉಂಟು. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದು ಪ್ರತಿಯೊಂದು ನಾವು ಕುತ್ಕೊಂಡು ಚರ್ಚೆ ಮಾಡ್ಲಿಕ್ಕೆ ಟಿವಿಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಅವರ ಒಳಗೆ ವಿರೋಧ ಉಂಟು ಇದಕ್ಕೆ ಖಂಡಿತವಾಗಿ. ನಾನು ಇವತ್ತೊಬ್ರು ನಮ್ಮ ಮುಸಲ್ಮಾನ್ ನನ್ನ ಫ್ರೆಂಡ್ ಅಂತ ಕೇಳಿದೆ, ಏನು ಇದು ಇಫ್ತಾರ್ ಕೂಟ ಅಂತ. ಅದಕ್ಕೆ ಹೇಳಿದ್ರು ಇದು ಒಂದು ಸೌಹಾರ್ದ ಕೊಡಿಸ್ಕೊರ ಮಾಡೋದು ಸರಿ, ನಾವು ನಿಮ್ಮನ್ನು ಕರೀತೇವೆ, ನಾವು ನಿಮ್ಮನ್ನು ಕರೀತೇವೆ. ಇದು ಮುಖ್ಯವಾಗಿ ನಾವು ಜಾತ್ಯತೀತರು ಎಂದು ತೋರಿಸಲಿಕ್ಕೆ ಆಚರಣೆ ಮಾಡ್ತಾ ಇಲ್ಲ. ಇಲ್ಲಿ ಕೇಳಿ, ಅವರನ್ನು ನಾವು ಕರೆದು ಹಬ್ಬ ಹರಿದನ್ನ ಮಾಡುವುದು ನನ್ನ ಸಪೋರ್ಟ್ ಇಲ್ಲ ಅದಕ್ಕೆ. ಹಾಗಾದ್ರೆ ಈಗ ಶ್ರೀಗಳು ಮಾಡೋದಕ್ಕೆ ನಿಮ್ಮ ಬೆಂಬಲ ಇದೆ? ನಾನು ಬೆಂಬಲ ಇದೆ ಅಂತ ಎಲ್ಲಿ ಹೇಳಿದೆ ಸ್ವಾಮಿ? ನೀವು ಪ್ರತಿಯೊಂದು ಯಾಕೆ ಉಲ್ಟಾ ಮಾಡಿ? ಅಲ್ಲ, ಅದಕ್ಕೆ ನೀವು ಬೆಂಬಲ ಇಲ್ಲ ಅಂತ ಹೇಳಿದ್ರೆ ನೀವು ಬೆಂಬಲ ಇಲ್ಲ ಅಂತ ಯಾಕೆ ನಮ್ಮ ಜೊತೆ ಪ್ರತಿಭಟನೆಗೆ ಬರೋದಿಲ್ಲ? ಜಾತ್ಯತೀತ ಶಬ್ದಕ್ಕೆ ನಂದು ವಿರೋಧ. ಈ ಜಾತ್ಯತೀತ ಯಾಕಲ್ಲ ಅಂತ ಹೇಳಿದ್ರೆ, ನಮ್ಮ ಕೃಷ್ಣನ ಇದರಲ್ಲಿ ತಲೆ ಭಾಗಿಸುವುದಿಲ್ಲ, ಮಠದಲ್ಲಿ ಅವರು ಬರುವುದಿಲ್ಲ, ನಾವು ಯಾಕೆ ಅಲ್ಲಿ ಹೋಗ್ಬೇಕು? ಆದ ಕಾರಣ ಈ ಜಾತ್ಯತೀತ ಎಂಬುದು ಢೋಂಗಿ. ಎಲ್ಲ ಢೋಂಗಿ ಜಾತ್ಯತೀತರು. ನಿಜವಾಗಿ ಜಾತ್ಯತೀತರು ಅಂದ್ರೆ ಶ್ರೀಗಳಂತವ್ರು, ನನ್ನಂತವ್ರು, ಇವರಂತವ್ರು. ನಮ್ಗೆ ಯಾರ ಬೆಲೆ ದ್ವೇಷ ಇಲ್ಲ, ಉಂಟಾ? ಇಲ್ಲ, ಖಂಡಿತ ಇಲ್ಲ. ಅದಕ್ಕೆ ನಾವು ಜಾತ್ಯತೀತರು, ನಮ್ಗೆ ಯಾರು ಕೋಮುವಾದಿ ಅಂತ ಹೇಳುವ ಅಗತ್ಯ. ಮೊನ್ನೆ ಎಲ್ಲರೂ ಹೇಳಿದ್ರು 18 ಮಂದಿ ಸೇರಿ ಬೆಂಗಳೂರಿನಲ್ಲಿ ಕುಮಾರಸ್ವಾಮಿ ಅವರ ಎಲ್ಲ ಜಾತ್ಯತೀತ ಪಕ್ಷಗಳು ಒಂದಾಗಿ. ಅಲ್ಲ, ಇವರಿಗಿರುವ ಜಾತ್ಯತೀತದ ಏನು ವ್ಯಾಖ್ಯಾನ ಇವರು ಮಾಡ್ತಾರೆ, ಅದು ಬಹುಶಃ ಪಕ್ಷದಲ್ಲಿ ಯಾಕಿಲ್ಲ ಅಂತ ಪಕ್ಷದಲ್ಲಿ ಅದೇ ಇರೋದು. ನಿಮ್ಗೆ ಸಂಖ್ಯಾತ ಮೋರ್ಚೆ ಮಾಡಿದ ಕೂಡ ನಿಮ್ಗೆ ಕಣ್ಣಿಗೆ ಹೋಗ್ತದೆ. ಅದಲ್ಲ ನಾವು ಹೇಳಿದಲ್ಲ ಸ್ವಾಮಿ, ನಮ್ಮಲ್ಲಿ ಅವಶ್ಯಕತೆ ಇದೆಯಾ? ಅಲ್ಲ, ಓಲೈಕೆ ಮಾಡುವಂತ ಅವಶ್ಯಕತೆ ಇದೆಯಾ? ಸಿಕ್ಕಿಲ್ಲ ಅಲ್ಪಸಂಖ್ಯಾತ ಅಲ್ಲ, ಸಿಕ್ಕುವಂತ ವಿಚಾರ ಅಲ್ಲ. ಹೇಳಿ ಕೇಳಿ ಬೇಸರ ಮಾಡಬೇಡಿ, ನಾನು ಹೇಳಿದ್ದು ಅಲ್ಲ, ಸಿಕ್ಕುವಂತ ವಿಚಾರ. ವಾಜಪೇಯಿ ಅವರು ಹೆಣ್ಣು ಮಾತು ಹೇಳಿದ್ದಾರೆ, ನಾವು ನಮ್ಮ ನೇಬರ್ಸ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವೇ ಸ್ವಲ್ಪ ಚೇಂಜ್ ಮಾಡಿ ಅವ್ರನ್ನ ತಗೊಂಡು ಹೋಗ್ಬೇಕು ಅಂದ್ರೆ ಪಾಕಿಸ್ತಾನ ನಾವು ಸ್ವಲ್ಪ ಚೇಂಜ್ ಅಲ್ಪಸಂಖ್ಯಾತರು ಎಲ್ಲಿವರೆಗಿದ್ದಾರೆ ಅವ್ರು ಅರ್ಥ ಮಾಡಿಕೊಳ್ಬೇಕು. ಪುನಃ ಹೇಳ್ತೇನೆ, ಅವರು ಅರ್ಥ ಮಾಡಿಕೊಳ್ಳಿ. ಟಿವಿಲಿ ಹೇಳ್ತಾ ಇದ್ದೇನೆ, ಬಹುಸಂಖ್ಯಾತರು ಎಲ್ಲಿ ಬಲಿಷ್ಠವಾಗಿದ್ದಾರೆ ಅಲ್ಲಿ ಅವರು ಸೇಫ್. ಅವರ ಧರ್ಮವನ್ನು ಆಚರಣೆ ಮಾಡಬಹುದು, ಅವರ ಹೆಣ್ಣು ಮಕ್ಕಳು ಸೇಫ್, ಅವರಿಗೆ ಏನು ತೊಂದರೆ ಇಲ್ಲ. ಎಲ್ಲಿ ಅವರು ಸ್ಟ್ರಾಂಗ್ ಆಗಿದ್ದಾರೆ, ಹಿಂದೂಗಳ ಅಲ್ಪಸಂಖ್ಯಾತರಾಗಿದ್ದಾರೆ, ಅಲ್ಲಿ ದೇಶ ಕೂಡ ಸರಿಯಾಗಿರುತ್ತೆ. ಅಲ್ಲಿ ದೇಶಗಳ ಹಿಂದೂಗಳ ಮಾರಣ ಹೋಮ ನಡೆಯುತ್ತೆ ಅಲ್ಲಿ. ಆದ ಕಾರಣ ಹಿಂದೂಗಳ ದೊಡ್ಡಣ್ಣ, ಜಗತ್ತಿನಲ್ಲಿ ಎಲ್ಲಿ ಹೋಗಿ ನೋಡಿ ನೀವು, ದೊಡ್ಡಣ್ಣನಿಗೆ ಗೌರವ.
ಆದ್ರೆ ನಾವು ಗೌರವ ನಮ್ಗೆ ಸಿಗ್ತದೆ ಅಂತ ಹೇಳಿ ಹಾಗಾದ್ರೆ- ಅವ್ರನ್ನ ತುಷ್ಟೀಕರಣ ಹಾಗಾದ್ರೆ ಮಾಡುದಿಲ್ಲ. ತಾವು ಹೇಳ್ತಾ ಇರೋದು ಇಫ್ತಾರ್ ಕೂಟ ಇದು ಆಗೋದಿಲ್ಲ, ನಡೆಯೋದಿಲ್ಲ, ಬಹಳಷ್ಟು ಕಡಿಮೆ ಇದೆ ಇದಕ್ಕೆ ಚಾನ್ಸಸ್. ನಾನು ಇಫ್ತಾರ್ ಕೂಟ ಮಾಡಲೇಬಾರ್ದು. Yes. ನಾನು ಹೇಳ್ತೇನೆ, ಎಲ್ಲಿ ಅಲ್ಲ, ನನಗೆ ನಂಬಿಕೆ yes. ನನಗೆ ಎಲ್ಲಿ Yes. ನನಗೆ ಎಲ್ಲಿ ನಂಬಿಕೆ ಇಲ್ಲ, ಎಲ್ಲಿ ನನಗೆ ನಂಬಿಕೆ ಇಲ್ಲ ಅಲ್ಲಿ ಹೋಗಿ ನಾನು ಇಫ್ತಾರ್ ಕೂಟ ಎಂತ ಮಾಡುದು? ಅಲ್ಲ, ಈಗ ಇಫ್ತಾರ್ ಕೂಟ ನಡೆಯುವುದಿಲ್ಲ, ಜನ ಬರುವುದಿಲ್ಲ ಅಂತ ಆಗಿ ನಡೆಯುವುದಿಲ್ವೋ, ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಕೂಡ ಇದು ವಿರೋಧ ಮಾಡ್ತಾ ಇದೆಯೋ ಅಂತ ಅಲ್ಲಿ ಸಾರ್ವಜನಿಕರು ಹೇಳ್ಬೇಕು ನೀವು. ನಾನು ಹೇಳಲಿಕ್ಕೆ ಅದಕ್ಕೆ ಹೋಗ್ತಾರಲ್ಲ, ನಾನು Yes. ಸ್ವಾಮಿಗಳಲ್ಲ, Yes. ಆದವರಲ್ಲ. ನಾನು ಸ್ವಾಮಿಗಳಲ್ಲ, ನೀವು ಪಕ್ಷದ ಪರವಾಗಿ ಹೇಳಿ. ನಾನು Yes. ಪಕ್ಷದ ಪರವಾಗಿ ಬಂದವನು ಕೂಡ ಅಲ್ಲ, Yes. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಅಲ್ಲ, ನಮ್ಗೆ Yes, ಹೇಳಿದ್ರು yes, yes. ಭಾರತೀಯ ಜನತಾ ಪಾರ್ಟಿಯಿಂದ ಬರ್ತಾರೆ ಅಂತ. ಖಂಡಿತ Yes, yes, yes. ಭಾರತೀಯ ಪಕ್ಷವನ್ನು ನಾನು ಇಲ್ಲ ಅಂತ ಮತ್ತೆ ನೀವು ಹೇಳಿಲ್ಲ. ಅದ್ರ ಪರವಾಗಿ ಮಾತಾಡ್ಬೋದಲ್ಲ ಅಲ್ಲ, ನೀವು. Yes. ಹಾಗೆಲ್ಲ ಅದಕ್ಕೆ ಹೋಗ್ತಾ ಇರ್ಬೇಕು, ಅದಕ್ಕೆ ನಮ್ದು ಅಲ್ಲಿ ಕೂತ್ಕೊಂಡು Yes. meeting ಇದನ್ನು ಆಗ್ಬೇಕು. ನುಣುಚಿಕೊಳ್ಳುವಂತ ಪ್ರಯತ್ನ ಅಂತ ಹೇಳಿದ್ರೆ ಇದು ಅದು ಯಾಕಂತ ಭಾರತೀಯ ಹೇಳಿದ್ರೆ ಜನತಾ ಅಲ್ಲಿ ಪಾರ್ಟಿ- ಜಾತ್ಯತೀತ ಅಂತ ಹೇಳಿದ್ರಲ್ಲ, ಅದಲ್ಲ ಅನ್ವಯ ಆಗತ್ತೆ, ಅಲ್ಲಿ ಮುಸಲ್ಮಾನರಿಗೆ ಬೇಜಾರಾಗತ್ತೆ. ಇಲ್ಲ, ಇಲ್ಲ, ಆದ್ರಿಂದ ಇಲ್ಲ. ಅವರು ಅದನ್ನ ಹೇಳ್ಕೊಳ್ಳುವಂತ ಹಿಂದೂ ರಾಷ್ಟ್ರ ಅಂತ ನಾವು ಹೇಳ್ತೇವೆ, ಅದನ್ನ ಭಾರತೀಯ ಜನತಾ ಪಾರ್ಟಿ ಘೋಷಣೆನೂ ಮಾಡಲ್ಲ. ಆದ್ರಿಂದ ನಾನು ಇಷ್ಟು ವಿಚಾರ ಎಷ್ಟು ಹೇಳಿದ್ರು, ನಮ್ಮದು ನಿಮ್ಮ ಹಿಂದುತ್ವ- ನಮ್ಮ ನಿಮ್ಮ ಹಿಂದುತ್ವದ ರಾಷ್ಟ್ರ. ನಿಮ್ಮ 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 ನಿಲುವೇನಿದೆ ಅದನ್ನ ಹೇಳಲಿಕ್ಕೆ ಭಯಪಡದೆ ಜನರ ಮುಂದೆ ಹೇಳಬೇಕು. Yes. ಇದು ನಾನು, ಇದು ನಾವು ಅಂತ ಹೇಳುವಂತದ್ದು, ಅದಾದ್ರೇನೆ ಅದಕ್ಕೆ ಒಂದು ಗೌರವ. ಗೌರವ. ಇದು ನೀವು ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಈ ಆಟ ಇದೆಯಲ್ಲ, ಇದು ತುಂಬಾ ಆಗಿದೆ. ಇದಕ್ಕೆ ಕಾಲನೇ ಉತ್ತರ ಕೊಡುತ್ತೆ. ಅಲ್ಲ, ಅದು ಕಾಲ ಆಮೇಲೆ ಉತ್ತರ ಆಮೇಲೆ ಕೊಟ್ಟಿದೆ. ಎರಡನೇ ಮತ್ತೆ ವಿಚಾರ, ಹಿಂದೂಗಳು ಅರ್ಥ ಒಂದು ವೇಳೆ ಇಫ್ತಾರ್ ಕೂಟ ಜಾಸ್ತಿ, ನಡೆದಿದ್ದೇ ಆದಲ್ಲಿ ಮುಸಲ್ಮಾನರು ಜಾಸ್ತಿ ಅರ್ಥ ಅಖಿಲ ಮಾಡಿಕೊಂಡಿದ್ದಾರೆ. ಭಾರತ್ ಹಿಂದೂ ಮಹಾಸಭಾ ಮತ್ತೆ ಸಮಾನ ಸಂಘಟನೆ, ಶ್ರೀರಾಮ್ ಸೇನೆ ಇರ್ಬೋದು, ಇತರ ಹಿಂದೂ ಸಂಘಟನೆ, ಇದು ಉಗ್ರವಾಗಿ ನಾವು ಪ್ರತಿಭಟನೆ ಮಾಡ್ತೇವೆ. Yes. ಆದ್ರಿಂದ ನಾನು ತಮ್ಮ ಮಾಧ್ಯಮದ ಮುಖಾಂತರ ಶ್ರೀಗಳಲ್ಲಿಯೂ ಕೂಡ ಬಹುಶಃ ಇದು ತಲುಪಿದ್ರೆ ಇಷ್ಟೇ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಇಂಥ ಬಹುಸಂಖ್ಯಾತರ ಭಾವನೆಯನ್ನು ಘಾಸಿ ಮಾಡುವಂಥ ಇಂಥ ವಿಚಾರಗಳು ಕೈ ಬಿಟ್ಬಿಟ್ಟು ಒಳ್ಳೆ ಕೆಲಸಗಳಿದೆ ನೀವು ಮಾಡಿದ್ದೀರಾ, ನಿಮ್ಮ ಇನ್ನೂ ಕೂಡ ಆ ಮುಸಲ್ಮಾನರಿಗೆ ಒಳ್ಳೆ ಬುದ್ಧಿ ಕೊಡುವಂಥ ಕೆಲವೊಂದು ಕೆಲಸಗಳನ್ನು ಮಾಡಿ, ನಿಮ್ಮ ಗೋಶಾಲೆ ಕರ್ಕೊಂಡು ಹೋಗಿ ಮತ್ತೊಂದು ಮಾಡಿ, ಅದೆಲ್ಲ ಮಾಡಿ ಹಿಂದುತ್ವದ ಬಗ್ಗೆ ಅರಿವು ಮೂಡಿಸಿ. ಅದು ಬಿಟ್ಟು ಅದು ಅವರ ಪರಂಪರೆ, ಮಧ್ವ ಪರಂಪರೆಯಲ್ಲಿದೆ, ಅಲ್ಲೂ ಕೂಡ ತುಂಬ ಸಮಸ್ಯೆಗಳಿದ್ದಾವೆ. ಮದುವೆ ವಿಚಾರ ಇರ್ಬೋದು, ಶಿಕ್ಷಣ ವಿಚಾರ, ಇದಕ್ಕೆಲ್ಲ ಪರಿಹಾರ ಕೊಡಿ. ಅದು ಬಿಟ್ಟು ನೀವು ಇಂಥ ಅಗತ್ಯವಿಲ್ಲದಂಥ ಕಾರ್ಯಕ್ರಮಗಳನ್ನು ಹಾಕೊಂಡು ಸುಮ್ಮನೆ ಈ ಕಾಲಹರಣ ಮಾಡುವಂಥದ್ದೆಲ್ಲ ಮಾಡಬೇಡಿ. ಎಸ್ ರಾಜೇಶ್ ಅವರೇ, ಹಾಗೆಯೇ ರತ್ನಾಕರ್ ಅವರೇ, ಬಹಳಷ್ಟು ವಿಚಾರಗಳು ನಮ್ಮ ಜೊತೆ ಇವತ್ತು ಜಾಯ್ನ್ ಆಗಿ ಹಂಚಿಕೊಂಡ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದ ಇಬ್ಬರು. ಎಸ್ ವೀಕ್ಷಕರೇ, ಬಹಳಷ್ಟು ವಿಚಾರಗಳನ್ನು ನಾವು ಇವತ್ತು ಚರ್ಚೆ ಮಾಡಿದ್ವಿ. ಇಫ್ತಾರ್ ಕೂಟದ ಹಿಂದಿರುವಂತಹ ಮರ್ಮಗಳು ಏನು, ಯಾಕೋಸ್ಕರ ಇಫ್ತಾರ್ ಕೂಟ ಆಯೋಜಿಸಲಾಗಿದೆ, ನಿಜವಾಗಿ ಜಾತ್ಯತೀತ ನಿಲುವು ಹಾಗೆಯೇ ರಾಜಕೀಯ ಪ್ರೇರಿತವಲ್ಲದ ಅಂತ ಈ ಒಂದು ಕೂಟನ ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿ ಬಹಳಷ್ಟು ವಿಚಾರಗಳನ್ನು ಹೇಳಿದ್ರು. ಹಾಗೆಯೇ ಕೃಷ್ಣನ ನಗರಿಯಲ್ಲಿ ನಡೆಯುತ್ತಿರುವಂತಹ ಇಫ್ತಾರ್ ಕೂಟಕ್ಕೆ ಬಹಳಷ್ಟು ಹಿಂದೂ ಮಹಾಸಭಾ ಕೂಡ ವಿರೋಧವನ್ನು ವ್ಯಕ್ತಪಡಿಸುತ್ತದೆ. ಈ ಹಿಂದೆಯೂ ಕೂಡ ಇದಕ್ಕೆ ವಿರೋಧವನ್ನು ಪ್ರಬಲವಾಗಿ ಮಾಡಿತ್ತು. ಆದರೆ ಮುಂದಿನ ದಿನಗಳಲ್ಲೂ ಕೂಡ ಅಂತ ಒಂದು ಆಚರಣೆ ಬೇಡ ಅನ್ನುವಂಥದ್ದು ಈ ನಿಲುವನ್ನು ಕೂಡ ವ್ಯಕ್ತಪಡಿಸಿದ್ರು. ಇದಿಷ್ಟು ಈ ಹೊತ್ತಿನ ವಿಶೇಷ. ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೀನಿ. ಸುದ್ದಿ, ಮಾಹಿತಿ, ಮನರಂಜನೆ ನೋಡ್ತಾ ಇರಿ ಸ್ಪಂದನ.